न मे द्वेष्योऽस्ति न प्रियः ये भजन्ति तु मां भक्त्या मयि ते तेषु चाप्यहम् ನನಗೆ ಯಾರ ವಿಷಯದಲ್ಲಿಯೂ न मे ಅಸೂಯೆಯಿಲ್ಲ. द्वेष्योऽस्ति ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ. ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಧ್ವನಿ ಕೇಳಿಸ್ತಾ ಇದ್ದಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಕೇಳಿಸ್ತಾ ಇದೆ ಅಲ್ವಾ ಮಾತಾಜಿ? ಸ್ಕ್ರೀನು ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆ, ಕೇಳಿಸ್ತಾನೂ ಇದೆ. ಓಕೆ, ಧನ್ಯವಾದಗಳು. ಹರೇ 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 ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಯಾರಿಗಾದ್ರೂ ಒಬ್ಬರಿಗೆ ಕೋ-ಹೋಸ್ಟ್ ಮಾಡ್ತೇನೆ. ಯಾರು ನನಗೆ ಇನ್ ಕೇಸ್ ಏನಾದರೂ ಇಂಟರ್ನೆಟ್ ಡಿಸ್ಕನೆಕ್ಟ್ ಆಯಿತು ಆ ಥರ ಇದ್ರೆ ನೀವು ಆಟೋಮೆಟಿಕಲಿ ಹೋಸ್ಟ್ ಆಗ್ತೀರಾ. ನನಗೆ ವಾಪಸ್ ಲಾಗಿನ್ ಆದಮೇಲೆ ಹೋಸ್ಟ್ ಮಾಡಬೇಕು. ಯಾರು ಮಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಒಬ್ಬರಿಗೆ ಯಾರಿಗಾದರೂ ಸದ್ಯಕ್ಕೆ ಕೋ-ಹೋಸ್ಟ್ ಮಾಡ್ತೇನೆ, ನಮ್ಮ ಕೋ-ಹೋಸ್ಟ್ ಬರೋ ತನಕ. ಯಾರು ಕೋ-ಹೋಸ್ಟ್ ಆಗ್ತೀರಾ? ಹರೇ ಕೃಷ್ಣ. ಮಾಡ್ತೀರಾ ಇಲ್ಲ ಹೇಳ್ತೀರಾ? ಯಾರಿಗಾದ್ರೂ ಒಬ್ಬರಿಗೆ ಕೋ-ಹೋಸ್ಟ್ ಮಾಡ್ತೇನೆ. ಹರೇ ಕೃಷ್ಣ. ಅಭಿನಯ್ ಜಿಡಿ ಪ್ರಭುಜಿ, ನಿಮಗೆ ಮಾಡಲ್ಲ ಕೋ-ಹೋಸ್ಟ್? ಏನ್ ಹೇಳಿದ್ರು ಸರ್? ಏನಿಲ್ಲ, ನಾನು ಅಂದ್ರೆ ಇನ್ ಕೇಸ್ ಡಿಸ್ಕನೆಕ್ಟ್ ಆದ್ರೆ ಆಟೋಮೆಟಿಕಲಿ ಸಿಸ್ಟಮ್ ಏನ್ ಮಾಡುತ್ತೆ, ನಿಮಗೆ ಹೋಸ್ಟ್ ಮಾಡುತ್ತೆ. ಮತ್ತೆ ಹಾ ನಾನು ಸರ್. ಕನೆಕ್ಟ್ ಆದ್ಮೇಲೆ ನನಗೆ ಹೋಸ್ಟ್ ಮಾಡಬೇಕು ನೀವು ಅಷ್ಟೇ. ಹಾ ಓಕೆ ಸರ್, ಮಾಡ್ತೀನಿ. ಮಾಡಿ. ಓಕೆ, ನಮ್ಮ ಇವರು ಬಂದ್ರೆ ತೊಂದರೆ ಇಲ್ಲ. ಜ್ಯೋತಿ ಮಾತಾಜಿ ಇನ್ನೂ ಬಂದಿಲ್ಲ, ಅವ್ರು ಬರೋವರೆಗೆ ಓಕೆ ನಿಮಗೆ ಮಾಡ್ತೇನೆ ನಾನು. ಓಕೆ ಓಕೆ. ಹಾ. ಹರೇ ಹರೇ ಕೃಷ್ಣ. ಜಯ ರಾಧ ಮಾಧವ ಕುಂಜ ಬಿಹಾರಿ. ಜಯ ರಾಧ ಮಾಧವ ಕುಂಜ ಬಿಹಾರಿ. ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ. ಜಯ ರಾಧ ಮಾಧವ ಕುಂಜ ಬಿಹಾರಿ. ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಯಶೋದಾನಂದನ ವೃಜ ಜನ ರಂಜನ. ಯಶೋದಾನಂದನ ವೃಜ ಜನ ರಂಜನ. ಯಶೋದಾನಂದನ ವೃಜ ಜನ ರಂಜನ. ಯಶೋದಾನಂದನ ವೃಜ ಜನ ರಂಜನ. ಯಮುನಾ ತೀರಾವನಚಾರಿ. ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ ಕೃಷ್ಣ ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ ಕೃಷ್ಣ ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ ರಾಮ ರಾಮ
हरिनाम संकीर्तन के जय। भगवत गीता ग्रंथराज की श्री राधा गोविंद की जय। अनंत कोटि वैष्णव वृंद की जय. ಹರೇ ಶ್ರೀಲ ಪ್ರಭುಪಾದ್ ಕಿ ಜೈ. ಧನ್ಯವಾದಗಳು ಎಲ್ರಿಗೂ. ಮತ್ತೊಮ್ಮೆ ಇವತ್ತಿನ ಅಧ್ಯಾಯ 9 ರಾಜಗುಹ್ಯ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ ಅನ್ನುವಂಥದ್ದು. ಸೊ ಅತ್ಯಂತ ರಹಸ್ಯಗಳಲ್ಲಿಯೇ ರಹಸ್ಯವಾದಂತಹ ಜ್ಞಾನವನ್ನು ಇವತ್ತು ಭಗವಂತ ಈ ಅಧ್ಯಾಯದಲ್ಲಿ ಕೊಡ್ತಾ ಇದ್ದಾನೆ. ಸೊ ಏನು ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕಥಾಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪಥಕಮಲಂ ಶ್ರೀಗುರುನ್ ವೈಷ್ಣವಾಂಶ. श्रीरूपं साग्रजातं सहगणरघुनाथान्वितं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणविशाखान्वितांश्च. हे कृष्णा करुणा सिन्धौ दीनबन्धो जगत्पते गोपेश गोपिकान्त राधाकान्त नमोऽस्तुते. काञ्चन गौराङ्गे राधे वृन्दावनेश्वरी वृषभानुसुते. वाञ्छाकल्पतरुभ्यश्च नमः ओं विष्णुपादाय कृष्णप्रेष्ठाय श्रीमते भक्तिवेदान्ते नमस्ते सारस्वते गौरवाणी प्रचारिणे निर्विशेषशून्यवादी पाश्चात्यादेशतारिणे. जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद. हरे कृष्ण 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 हरे हरे. हरे राम 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 हरे हरे. हरे कृष्ण 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 हरे हरे. हरे राम 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 हरे हरे. हरे कृष्ण 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 हरे हरे. हरे राम 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 हरे हरे. हरे कृष्ण. ಹಲೋ ಸೊ ಗುರು. ನಿನ್ನೆ ಹರೇ ಕೃಷ್ಣ ಹೇಳಿ. ನಾ ಇವತ್ತು ಎಕ್ಸಾಮ್ ಬರ್ದೇರಿ ಭಗವದ್ಗೀತದ್ದು. ಓಕೆ, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ವೆರಿ ಗುಡ್, ಕಂಗ್ರಾಚ್. ಹರೇ ಧನ್ಯವಾದ. ಇವತ್ತಲ್ಲಿ ಓಕೆ. ಸೊ ನಿನ್ನೆ ಅಧ್ಯಾಯದ ರೀಕ್ಯಾಪ್ ನೋಡ್ಲಿಕ್ಕೆ ಹೋದ್ರೆ ಭಗವಂತನಲ್ಲಿ 8 ಪ್ರಶ್ನೆಗಳನ್ನ ಅರ್ಜುನ ಕೇಳ್ತಾನೆ. ಅಧಿಭೂತ ಅಂದ್ರೆ ಏನು, ಅಧಿದೈವ ಅಂದ್ರೆ ಏನು, ಯಜ್ಞದ ಪ್ರಭು ಯಾರು, ಕರ್ಮ ಅಂದ್ರೆ ಏನು, ಆತ್ಮ ಅಂದ್ರೆ ಏನು. ಸೊ ಮತ್ತೆ ಪ್ರಯಾಣ ಕಾಲದಲ್ಲಿ ಭಗವಂತನ ನೆನಪಿಸಿಕೊಳ್ಳುವುದು ಹೇಗೆ. ಸೊ ಈಗ ಅವನು ಪ್ರಶ್ನೆಯನ್ನ ಕೇಳಿದಾಗ ಭಗವಂತ ಏನ್ ಹೇಳ್ತಾನೆ, ಸೊ ಸಾವಿನ ಸಮಯದಲ್ಲಿ ನಾವು ಭಗವಂತನ ನೆನಪು ಮಾಡಿಕೊಳ್ಳುವಂತಹದ್ದು ಹೇಗೆ ಅಂದ್ರೆ ಅದನ್ನು ನಾವು ಯಾವಾಗಲೂ, ಯಾಕೆಂದ್ರೆ ಸಾವು ಅನ್ನುವಂಥದ್ದು ಇಂಥ ದಿನ ಬರುತ್ತೆ ಅಂತ ನಮಗೆ ಗೊತ್ತಿದ್ರೆ ನಾವು ಸಾವಿಗೆ ತಯಾರಿ ಮೊದಲೇ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಆದ್ರಿಂದ ಅಂದ್ರೆ ಈಗೇನಾದ್ರೂ ಒಂದು ನಮಗೆ ಈಗ ಅಲ್ವಾ, ಈಗ ನಮ್ಗೆ ಇಂಥ ದಿನ ಪರೀಕ್ಷೆ ಇದೆ ಅಂತ ಗೊತ್ತಿರುತ್ತೆ, ಆದ್ರೆ ಸಾವು ಮಾತ್ರ ಇಂಥ ದಿನ ಇದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದರಿಂದ ಸಾವಿಗೋಸ್ಕರ ನಾವು ಪ್ರತಿನಿತ್ಯ ತಯಾರಿ ಮಾಡ್ಕೊಳ್ಬೇಕು. ಹಿಂದಿನ ಅಧ್ಯಾಯದಲ್ಲಿ ಹೇಳ್ತಾನೆ. ಯಾಕೆಂದ್ರೆ ಭಗವಂತ ಹೇಳ್ತಾನೆ, ಯಾರು ನನ್ನನ್ನ ಸಾಯುವ ಸಮಯದಲ್ಲಿ ನೆನೆದುಕೊಳ್ತಾರೆ ಖಂಡಿತ ಅನ್ನುವ ಮಾತನ್ನು ಹೇಳ್ತಾನೆ. ಅದರಿಂದ ಯೋಗ ಮಿಶ್ರಿತ ಭಕ್ತಿಯಿಂದ ನಾವು ಹೇಗೆ ಭಗವಂತನನ್ನ ಅಂದ್ರೆ ಹೇಗೆ ನಮ್ಮ ಕರ್ತವ್ಯಗಳನ್ನ ಭಕ್ತಿಯನ್ನ ಮಾಡ್ಕೊಂಡು ಹೋಗುವಂತಹದ್ದು. ಅದರಿಂದ ಶುದ್ಧ ಭಕ್ತಿ ಬೇಕಾಗತ್ತೆ. ಯಾರು ಮಹಾತ್ಮರು ಅನ್ನುವಂಥದ್ದನ್ನ ಹೇಳ್ತಾನೆ. ಇವತ್ತು ಹೆಚ್ಚಿನದಾಗಿ ಅದ್ರ ಬಗ್ಗೆ ನಾವು ಇನ್ನೂ ತಿಳ್ಕೊಳ್ಳೋಣ. ಸೊ ಭೌತಿಕ ಪ್ರಪಂಚ ಅನ್ನುವಂತಹದ್ದು ಬ್ರಹ್ಮನ ಹಗಲಿನಲ್ಲಿ ಸೃಷ್ಟಿಯಾಗತ್ತೆ, ಬ್ರಹ್ಮನ ರಾತ್ರಿಯಲ್ಲಿ ಅದು ಮತ್ತೆ ನಶಿಸುತ್ತೆ. ಅದರಿಂದ ಜೀವಿಗಳು ಸಹಿತ, ಅವರು ಸಹಿತ ಅಂದ್ರೆ ಪ್ರಳಯ ಕಾಲದಲ್ಲಿ ಪಡಬೇಕಾಗತ್ತೆ. ಗೊತ್ತಿಲ್ಲ ಅವರಿಗೆ, ಜೀವಿಗಳಿಗೆ. ದಯವಿಟ್ಟು ಮ್ಯೂಟ್ ಅಲ್ಲಿರಿ. ಜೀವಿಗಳು ದುಃಖ ಕಾಲ ಅಂದ್ರೆ
ಅವ್ರು ಮತ್ತೆ ಬರುವಾಗ್ಲೂ ಬೇಕಾಗತ್ತೆ, ಹೋಗುವಾಗಲೂ ಯಾಕಂದ್ರೆ ಬರ್ತಾ ಯಾವ್ದು ಕ್ರಮ ಅನುಸಾರವಾಗಿ ಅವರಿಗೆ ನೀರ ಸಿಗತ್ತೆ, ಮತ್ತೆ ಹೋಗುವಾಗ ಗೊತ್ತಿಲ್ಲ, ಅವ್ಯಕ್ತದಲ್ಲಿ ಲೀನವಾಗ್ತಾರೆ, ನಶಿಸುತ್ತಾರೆ. ಮತ್ತೆ ಅವರು ಮತ್ತೆ ಮತ್ತೆ ಹೀಗೆ ಮತ್ತೆ ಹುಟ್ಟುವುದು ಮತ್ತೆ ಸಾಯುವುದು ಅನ್ನುವಂಥದ್ದು ಈ ಭೌತಿಕ ಪ್ರಪಂಚದಲ್ಲಿ ನಡೀತಾ ಇರುತ್ತೆ. ಅದರಿಂದ ಯಾರು ಭಕ್ತಿಯನ್ನ ಮಾಡ್ತಾರೆ, ಶುದ್ಧ ಭಕ್ತಿಯನ್ನ ಮಾಡ್ತಾರೆ ಮತ್ತು ಭಗವಂತನನ್ನ ನೆನೆಸ್ತಾರೆ ಅಂಥವರು ಖಂಡಿತವಾಗಿಯೂ ಪರಮೋನ್ನತವನ್ನ ಸಾಧಿಸ್ತಾರೆ ಅನ್ನೋ ಮಾತನ್ನ ನಿನ್ನಿನ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಇವತ್ತು ಭಗವಂತನ ಅವನು ಹೇಗೆ ರಾಜಗುಹ್ಯ ರಾಜವಿದ್ಯ ಈ ಅಂದ್ರೆ ಅತ್ಯಂತ ರಹಸ್ಯದಲ್ಲಿ ರಹಸ್ಯವಾದಂತಹ ಜ್ಞಾನ ಇವತ್ತಿನ ಅಧ್ಯಾಯದಲ್ಲಿ ಭಗವಂತ ಕೊಡ್ತಾನೆ. ಅವನು ಅಚಿಂತ್ಯ. ಭಗವಂತನನ್ನು ನಾವು ನಮ್ಮ ಚಿಂತನೆಯಲ್ಲಿ ಹಿಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅದರಿಂದ ಅವನು ಅಚಿಂತ್ಯ ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ. ಯಾರು ಭಕ್ತಿಯನ್ನ ಅಂದ್ರೆ ಭಕ್ತಿಯನ್ನ ಏನು ಇಗ್ನೋರ್ ಮಾಡ್ತಾರೆ, ನೆಗ್ಲೆಕ್ಟ್ ಭಕ್ತಿಯನ್ನ ಹೇಳ್ತಾರೆ ಕನ್ನಡ ಭಕ್ತಿಯನ್ನ ಅದನ್ನ ಅಂದ್ರೆ ಏನು ಅನ್ನುವಂತಹದ್ದು ಮತ್ತೆ ಭಕ್ತಿ ಸೇವೆಯ ವೈಭವಗಳು ಅದರ ಬಗ್ಗೆ ಸಹಿತ ನಾವು ಇವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಭಗವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯ ಅನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಹರೇ ಕೃಷ್ಣ. ಯಾರು ಓದ್ತೀರಾ? ನಾವು ಓದ್ಲಾ ಸರ್? ಓದಿ ಓದಿ. ದೇವೋತ್ತಮ ಪರಮ ಓಕೆ. ಪುರುಷನು ಹೀಗೆ ಹೇಳಿದನು, ಪ್ರಿಯೇ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ಈ ಜ್ಞಾನ ಭಗವಂತ ರಹಸ್ಯದಲ್ಲಿ ಅತ್ಯಂತ ರಹಸ್ಯವಾದಂತಹ ಜ್ಞಾನವನ್ನು ಇಲ್ಲಿ ಗುಹ್ಯತರ ಗುಹ್ಯತಮ ರಹಸ್ಯವಾದದ್ದು, ಅತ್ಯಂತ ರಹಸ್ಯವಾದದ್ದು. ಮತ್ತೆ ಇದನ್ನ ತಿಳಿದ ಮೇಲೆ ಅವನು ಹೇಳ್ತಾ ಅಂದ್ರೆ ಇದನ್ನ ತಿಳಿದ ಮೇಲೆ ಬದುಕುತ್ತೀಯೇ. ವಿಷಯದಲ್ಲಿ ಅದರಿಂದ ಅವನಿಗೆ ಅಂದ್ರೆ ಯಾವುದೇ ಒಂದು ಕಾರಣವಿಲ್ಲದೆ ನಾವು ಶರಣಾಗತಿಯನ್ನ ಏನು ಅವಶ್ಯಕತೆ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮಂ ಸುಖಂ ಕರ್ತುಂ. ಬ್ರೇಕ್ ಎಲ್ರಿಗೂ ನಿರ್ಮಲಾ ಮಾಜಿ ಓದಿ. ಪ್ರಭುಜಿ ಸ್ಕ್ರೀನ್ ಪ್ರಭುಜಿ ಸ್ಕ್ರೀನು ಮೊದಲನೇದು ನೀವು ಶ್ಲೋಕ ಓದಿದ್ರಲ್ಲ ಅದ್ರದ್ದು. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ. ಇದು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ. ಗುರುಜಿ
ಕೊಡುವುದರಿಂದ ಇದು ಧರ್ಮದ ಹಾ. ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈಗ ವಯಸ್ಸು ಓಕೆ ಇದೆಯಾ ಅಥವಾ ಇನ್ನೂ ಪ್ರಾಬ್ಲಮ್ ಇದೆಯಾ? ಮಧ್ಯ ಮಧ್ಯ ಇದಾಗುತ್ತೆ. ಸರಿ ಆಯ್ತು ಪ್ರಭುಜಿ, ಸರಿ ಆಯ್ತು. ಸರಿ ಆಯ್ತಾ ಇವಾಗ? ಓಕೆ. ಮಧ್ಯೆ ಮಧ್ಯೆ ಪ್ರಾಬ್ಲಮ್ ಬರ್ತಾ ಇದೆ. ಮಧ್ಯೆ ಮಧ್ಯೆ ಪ್ರಾಬ್ಲಮ್ ಬರ್ತಾ ಇದೆಯಾ? ಒಂದು ನಿಮಿಷ ಟೈಮ್ ಕೊಡಿ ನನಗೆ. ಓಕೆ, ರೀಕನೆಕ್ಟ್ ಮಾಡಿ. ಹರೇ ಕೃಷ್ಣ. ಈಗ ಹೇಗಿದೆ? ಸರಿಯಾಗಿ ಇವಾಗ ಬರ್ತಾ ಇದೆ. ಸರಿ ಇದೆ ಪ್ರಭುಜಿ. ಓಕೆ ಓಕೆ. ಸೊ ಇದು ರಾಜವಿದ್ಯೆ ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದ. ಅಂದ್ರೆ ಇದು ಯಾವುದು ಪರಿಶುದ್ಧ, ಇದು ಈ ಜ್ಞಾನ ಅನ್ನುವಂತಹದ್ದು ಪರಿಶುದ್ಧ ಜ್ಞಾನ. ಇದು ಆತ್ಮದ ನೇರ ತಿಳುವಳಿಕೆಯನ್ನ ಕೊಡತ್ತೆ. ಅಂದ್ರೆ ಆತ್ಮದ ನೇರ ತಿಳುವಳಿಕೆ. ಯಾಕೆಂದ್ರೆ ನಾವು ಆತ್ಮ ಯಾರು ಏನು ಅನ್ನುವುದನ್ನ ತಿಳ್ಕೊಂಡಿದ್ದೇವೆ. ಅದರಿಂದ ಇದು ನಮಗೆ ಆತ್ಮದ ನೇರ ತಿಳುವಳಿಕೆಯನ್ನ ಕೊಡುತ್ತೆ. ಯಾಕೆಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಬೇಕಾದಷ್ಟು ವಿದ್ಯೆಯನ್ನು ನಾವು ಕಲಿತೇವೆ. ಭೌತಿಕವಾಗಿ ವಿದ್ಯೆಯನ್ನ ಕಲಿತೇವೆ. ಅದರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಖಗೋಳ, ಹೀಗೆ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಅಂದ್ರೆ ವಿಷಯಗಳನ್ನ ನಾವು ಕಲಿತೇವೆ. ಆದ್ರೆ ಈ ಆತ್ಮದ ಬಗ್ಗೆ ಹೇಳ್ಕೊಡುವಂತಹ ಯಾವುದೇ ಒಂದು ವಿಶ್ವವಿದ್ಯಾಲಯ, ಮ್ಯೂಟಲಿರಿ. ಹರೇ ಕೃಷ್ಣ. ಮ್ಯೂಟಲಿರಿ ಮಾತಾಡಿ. ಸೊ ಅಂತಹ ಯಾವುದೇ ಒಂದು ವಿಶ್ವವಿದ್ಯಾಲಯಗಳಾಗ್ಲಿ ಸ್ಕೂಲ್ ಶಾಲೆಗಳಾಗ್ಲಿ ನಮಗೆ ಸಿಗ್ತಾ ಇಲ್ಲ. ಯಾರು ಈ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ, ಈ ಆತ್ಮದ ಬಗ್ಗೆ ಯಾರು ಹೇಳ್ಕೊಡ್ತಾ ಇಲ್ಲ. ಯಾಕೆಂದ್ರೆ ಈ ಆತ್ಮ ಅನ್ನುವಂತಹದ್ದು ಏನು 2ನೇ ಅಧ್ಯಾಯದಲ್ಲಿ ನಾವು ಭಗವದ್ಗೀತೆಯಿಂದ ತಿಳ್ಕೊಳ್ತಾ ಬಂದಿದ್ದೇವೆ. ಈ ಆತ್ಮ ಅಂದ್ರೆ ಏನು, ಇದಕ್ಕೆ ನಶಿಸುವುದಿಲ್ಲ. ಈ ಆತ್ಮವನ್ನ ನಾವು ಆತ್ಮವೇ ನಮ್ಗೆ ಅಂದ್ರೆ ಹೇಗೆ ನಾವು ಇದನ್ನ ಉದ್ಧರಿಸಬೇಕು, ಮನಸ್ಸು ಮತ್ತೆ ಇಂದ್ರಿಯಗಳನ್ನ ನಿಗ್ರಹಿಸುವುದರ ಮುಖಾಂತರ. ಸೊ ಭಗವದ್ಗೀತೆಯಲ್ಲಿ ಇದನ್ನ ಹೇಳಲಾಗಿದೆ. ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆತ್ಮ ಅಂದ್ರೆ ಇದ್ರ ಬಗ್ಗೆ ನಾವು ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದೇನು, ಅದ್ರ ಬಗ್ಗೆ ತಿಳ್ಕೊಳ್ಳುವಂತಹದ್ದು ಬಹಳ ಮುಖ್ಯ ಅನ್ನುವಂತಹದ್ದನ್ನ ಅವರು ಹೇಳ್ತಾನೆ. ಮತ್ತೆ 7ನೇ ಅಧ್ಯಾಯದಲ್ಲಿ ಸಹಿತ ನಾವು ಏನ್ ನೋಡಿದ್ದೇವೆ, ಪಾಪ ಕರ್ಮ ಅಂದ್ರೆ ನಮ್ಮ ಕರ್ಮ ಫಲಗಳ ಬಗ್ಗೆನೂ ನಾವು ತಿಳ್ಕೊಂಡಿದ್ದೇವೆ. ಯಾಕೆಂದ್ರೆ ಈ ಕರ್ಮ ಬೇರೆ ಬೇರೆ ಹಂತದಲ್ಲಿ ನಮಗೆ ಅದು ಒಂದು ಬೀಜ, ಅದು ಅಂದ್ರೆ ಕೆಲವು ಫಲವನ್ನ ಕೊಡುತ್ತೆ ಇವಾಗ, ಅಥವಾ ಇನ್ನು ಕೆಲವು ಹಾಗೆ ಇರುತ್ತೆ. ಯಾವಾಗಲೂ ಸಸಿಯಾಗಿ ಆ ಫಲವನ್ನ ಕೊಡೋಕ್ಕೆ ಸ್ವಲ್ಪ ಲೇಟ್ ಆಗಬಹುದು, ಇನ್ನೊಂದು ಜನ್ಮವನ್ನ ಪಡೆಯಬಹುದು. ಆದ್ರಿಂದ ನಾವು ಭಗವದ್ಗೀತೆಯಲ್ಲಿ ಏನು ಅರ್ಥ ಮಾಡ್ಕೊಳ್ತೇವೆ ಅಂದ್ರೆ, ಪುಣ್ಯ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಯಾರು ನಿರತನಾಗ್ತಾನೆ, ಪಾಪಗಳನ್ನ ಕೊನೆಗಾಣಿಸಿ ಅವನು ಈ ಐಹಿಕ ಪ್ರಪಂಚದಿಂದ ಹೊರಗೆ ಬರ್ತಾನೆ ಅನ್ನೋದನ್ನು ನಾವು ತಿಳ್ಕೊಂಡಿರ್ತೇವೆ. ಅದಕ್ಕಾಗಿ ಪದ್ಮಪುರಾಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಪ್ರಾರಬ್ಧ ಬಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣೈವ ಪ್ರಲೀಯೇತ ವಿಷ್ಣು ಭಕ್ತಿ ರತಾತ್ಮನಾಂ. ಅಂದ್ರೆ ಯಾರು ಭಗವಂತನ ಸೇವೆಯಲ್ಲಿ ನಿರತರಾದವರು, ಎಲ್ಲಾ ಪಾಪಗಳ ಪ್ರತಿಕ್ರಿಯೆಗಳು ಅವು ಫಲ ನೀಡುತ್ತಿರಲಿ, ಸಂಗ್ರಹದಲ್ಲಿರಲಿ ಅಥವಾ ಬೀಜ ರೂಪದಲ್ಲಿರಲಿ, ಅವು ಕ್ರಮೇಣ ಅದೃಶ್ಯವಾಗತ್ತೆ. ಈ ಪಾಪ ನಾಶವಾಗತ್ತೆ ಭಗವಂತನ ಸೇವೆ ಮಾಡೋದ್ರಿಂದ. ಇಲ್ಲಿ ತನಕ ನಾವು ಎಷ್ಟೇ ಪಾಪ ಸಂಚಯ ಮಾಡ್ಕೊಂಡಿದ್ರು ಅವನ ಸೇವೆಯನ್ನ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೆ ಫಲಗಳು ಅಂಟುಕೊಳ್ಳೋದಿಲ್ಲ. ಒಂದು ಇರುವ ಪಾಪಗಳು ನಶಿಸ್ತಾ ಹೋಗ್ತವೆ. ಅದರಿಂದ ಭಗವಂತನ ಭಕ್ತಿ ಸೇವೆಯಲ್ಲಿ ಪವಿತ್ರಂ ಉತ್ತಮಂ ಅಂದ್ರೆ ಪರಿಶುದ್ಧವಾದದ್ದು, ಇದು ಅತ್ಯಂತ ಶ್ರೇಷ್ಠವಾದದ್ದು, ಆಧ್ಯಾತ್ಮಿಕವಾದದ್ದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳಬಹುದು. ಅದರಿಂದ ಇದನ್ನು ನಾವು ಹೀಗೆ ಭಗವಂತನ ಸೇವೆ ಯಾವ ರೀತಿಯಾದಂತಹ ಸೇವೆ ಮಾಡಬೇಕು, ಶ್ರವಣ, ಕೀರ್ತನ, ಪಾದಸೇವನ, ವಂದನ, ದಾಸ್ಯ, ಸಖ್ಯ, ಸೊ ಹೀಗೆ ನವವಿಧ ಭಕ್ತಿ ಇದೆ. ಆ ನವವಿಧ ಭಕ್ತಿಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಸೇವೆಯನ್ನ ಮಾಡೋದು. ಅದರಲ್ಲಿ ಮುಖ್ಯವಾಗಿ 5 ವಿಧದ ಭಕ್ತಿಯನ್ನು ನಾವು ಮಾಡಬಹುದು. ಅದರಿಂದ ಮಹಾಭಕ್ತರ ಸೇವೆಯಲ್ಲಿ ತೊಡಗಿದ್ದಾಗ ಈ ನಾರದರು ಸಹಿತ ಹಾಗೆ, ಅವರು ಮೊದಲು ದಾಸಿಯ ಮಗನಾಗಿರ್ತಾರೆ,
ಅವರು ತಾಯಿಯ ಜೊತೆಗೆ ಅವರ ಸೇವೆಯನ್ನ ಮಾಡಿ ಅವರು ಬಿಟ್ಟ ಎಂಜಲನ್ನ ತಿಂತ ಇದ್ರು ಋಷಿ ಮುನಿಗಳು. ಅಲ್ಲಿಂದ ಅವರು ಪವಿತ್ರೀಕರಣವನ್ನಗೊಳ್ಳುತ್ತಾರೆ. ಉಚ್ಚಿಷ್ಟ ಲೇಪಾನ್ ಅನುಮೋದಿತೋ ದ್ವಿಜೈಹಿ ಸಕೃತ್ ಸ್ವಂ ಭುಂಜೆ ತದಪಾಸ್ತ ಕಿಲ್ಬಿಷಃ ಏವಂ ಪ್ರವೃತ್ತಸ್ಯ ವಿಶುದ್ಧ ಚೇತಸ್ ತದ್ಧರ್ಮ ಏವಾತ್ಮ ರುಚಿ ಪ್ರಜಾಯತೆ. ಅಂದ್ರೆ ನಾರದರು ತಮ್ಮ ಹಿಂದಿನ ಜನ್ಮದ ಬಗ್ಗೆ ಇಲ್ಲಿ ಹೇಳ್ತಾರೆ. ಅವರು ಹೇಗೆ ಆ ರೀತಿಯಾಗಿ ಪರಿಶುದ್ಧತೆಯನ್ನ ಪಡಿತಾರೆ. ಋಷಿಗಳು ತಮ್ಮ ತಟ್ಟೆಯಲ್ಲಿ ಆಹಾರದ ತುಣುಕುಗಳನ್ನ ಉಳಿಸಿರುತ್ತಿದ್ದರು. ಅವರು ತಟ್ಟೆಗಳನ್ನು ತೊಳೆಯುತ್ತಿದ್ದ ಈ ನಾರದರು ಹುಡುಗನಾಗಿ ಹಿಂದಿನ ಜನ್ಮದಲ್ಲಿ ಅವರು ನಾರದರಾಗುವ ಮೊದಲು, ಆಮೇಲೆ ಅವರು ಪರಿಶುದ್ಧತೆಯನ್ನು ಅವರು ಅದನ್ನ ತಿಂತಾ ಇದ್ರು. ಅದರಿಂದ ಅವರು ಪರಿಶುದ್ಧತೆಯನ್ನ ಪಡಿತಾ ಇದ್ರು. ಹಾಗೆಯೇ ಆ ಋಷಿಗಳ ಸಹವಾಸದಿಂದ ನಾರದರಿಗೆ ಪ್ರಭುವಿನ ದಿವ್ಯ ಮಹಿಮೆಯನ್ನ ಕೇಳುವುದರಲ್ಲಿ ಮತ್ತು ಸಂಕೀರ್ತನೆ ಮಾಡುವುದರಲ್ಲಿ ಅಭಿರುಚಿ ಬಂತು. ಅವರು ಭಕ್ತಿ ಸೇವೆಗಾಗಿ ಹಂಬಲಿಸಿದರು. ಆದ್ದರಿಂದ ವೇದಾಂತ ಸೂತ್ರದಲ್ಲಿ ಅವರು ಹೇಳ್ತಾರೆ, ಪ್ರಕಾಶಶ್ಚ ಕರ್ಮಣಿ ಅಭ್ಯಾಸ, ಅಂದರೆ ಒಬ್ಬ ಮನುಷ್ಯನು ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದರೆ ಸಾಕು, ಎಲ್ಲವೂ ತಾನೇ ಪ್ರಕಟವಾಗುತ್ತೆ ಮತ್ತು ಆತನು ಅವನ್ನೆಲ್ಲ ಅರ್ಥ ಮಾಡಿಕೊಳ್ಳುತ್ತಾನೆ. ಇದನ್ನು ನಾವು ಪ್ರತ್ಯಕ್ಷ ಅಥವಾ ಪ್ರತ್ಯಕ್ಷ ಪ್ರಮಾಣ, ನೇರವಾಗಿ ಗ್ರಹಿಸಿದ್ದು ಅಂತ ನಾವು ಇಲ್ಲಿ ತಿಳ್ಕೊಳ್ಬಹುದು. ಅತ್ಯಂತ ಶ್ರೇಷ್ಠವಾದಂತಹ ಮತ್ತೆ ರಹಸ್ಯವಾದಂತಹ ಜ್ಞಾನ ಭಗವಂತ ನಮಗೆ ಇಲ್ಲಿ ಕೊಡ್ತಾ ಇದ್ದಾನೆ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನೆ. ರತ್ನಮ್ಮ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಶತ್ರು ಸಂಹಾರಕಾರನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಹರೇ ಕೃಷ್ಣ. ಯಾರಿಗೆ ಶ್ರದ್ಧೆ ಇರುವುದಿಲ್ಲ ಅವರು ಖಂಡಿತವಾಗಿ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಚೈತನ್ಯ ಚರಿತಾಮೃತದಲ್ಲಿ, ಅದು ಶ್ರೀಮದ್ ಭಾಗವತಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಥಾತಥೋರ್ ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂಧ ಭುಜೋಪಶಾಖಾಃ ಪ್ರಾಣೋಪಹಾರಶ್ಚ ಯಥೇಂದ್ರಿಯಾಣಾಂ ತಥೈವ ಸರ್ವಾರ್ಹಣಂ ಅಚ್ಯುತೇಜ್ಯ. ಅಂದ್ರೆ ನಾವು ಭಗವಂತನಿಗೆ ಶ್ರದ್ಧೆ, ಏಕೆಂದ್ರೆ ಇತರ ಶ್ರದ್ಧೆಗಳನ್ನ ಯಾಕೆ ಮಾಡಬಾರ್ದು ಅಂದ್ರೆ, ಇಲ್ಲಿ ಈ ಶ್ಲೋಕ ಭಾಗವತಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಮರದ ಬೇರಿಗೆ ನೀರು ಹಾಕ್ತೇವೆ ಹೊರತು ಮರದ ಎಲೆಗೋ ಕೊಂಬೆಗಳಿಗೋ ನೀರು ಹಾಕುವುದಿಲ್ಲ. ಯಾಕೆಂದ್ರೆ ಆ ಬೇರಿಗೆ ಹಾಕಿದ ನೀರು ಅದು ಆ ಕೊಂಬೆಗಳನ್ನ ಸಂತೃಪ್ತಿ ಪಡಿಸುತ್ತೆ. ಅದೇ ರೀತಿಯಾಗಿ ನಾವು ತಿನ್ನುವಂತಹ ಆಹಾರ ನಮ್ಮ ಹೊಟ್ಟೆಗೆ ನಾವು ಹಾಕಿದಾಗ ಅದು ಇಡೀ ಶರೀರಕ್ಕೆ ಬೇಕಾದ ಪೌಷ್ಟಿಕಾಂಶವನ್ನ ಒದಗಿಸುತ್ತೆ. ಅದೇ ರೀತಿಯಾಗಿ ಶ್ರೀಕೃಷ್ಣನಿಗೆ ನಾವು ಭಕ್ತಿಯನ್ನ ಮಾಡೋದ್ರಿಂದ ಅದು ಇತರ ಎಲ್ಲಾ ದೇವತೆಗಳಿಗೂ ಆ ಭಕ್ತಿ ಸೇರತ್ತೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಅದನ್ನ ಶ್ರೀಮದ್ ಭಾಗವತ ಮೇಲೆ ಹೇಳಿದ್ದಾರೆ. ಅದನ್ನು ಪ್ರಭುಪಾದರು ನಮಗೆ ಇಲ್ಲಿ ಹೇಳ್ತಾರೆ. ಮತ್ತೆ ಅದರಿಂದ ಯಾರಿಗೆ ಶ್ರದ್ಧೆ ಇರುವುದಿಲ್ಲ ಅವರು ಭಗವಂತನನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಅವರು ಈ ಐಹಿಕ ಜಗತ್ತಿನ ಜನನ ಮರಣಗಳ ಮಾರ್ಗಕ್ಕೆ ಅವರು ಹಿಂತಿರುಗ್ತಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮಸ್ಸಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಃ. ಸುನೈನಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಸೊ ಭಗವಂತ ಅವ್ಯಕ್ತ ಸ್ವರೂಪದಲ್ಲಿ ಇಡೀ ವಿಶ್ವವನ್ನ ವ್ಯಾಪಿಸಿಕೊಂಡಿದ್ದಾನೆ. ಅದನ್ನ 11ನೇ ಅಧ್ಯಾಯದಲ್ಲಿ ಅದೇ ವಿಶ್ವರೂಪ ಅವನದು. ಅವ್ಯಕ್ತ ರೂಪದಲ್ಲಿ ಎಲ್ಲವೂ ಅವನಲ್ಲಿಯೇ ಇದೆ. ಯಾಕೆಂದ್ರೆ ಅವನು ಎಲ್ಲವನ್ನ ಹಿಡಿದಿಟ್ಕೊಂಡಿದ್ದಾನೆ. ಅವನು ಆ ಅವ್ಯಕ್ತ ರೂಪದಲ್ಲಿ ಅವನು ವ್ಯಾಪಿಸಿಕೊಂಡಿಲ್ಲ ಅಂದ್ರೆ ಇದು ಯಾವುದೂ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಇಲ್ಲಿ ಹೇಳ್ತಾನೆ. ಅತಃ ಅಂದ್ರೆ ಅದರಿಂದ ದೇವೋತ್ತಮ ಪರಮಪುರುಷನನ್ನ ಈ ನಮ್ಮ ಭೌತಿಕ ಇಂದ್ರಿಯಗಳು ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಅವನನ್ನ ನಾವು ಗ್ರಹಿಸಬೇಕು ಅಂದ್ರೆ ಈ ಇಂದ್ರಿಯಗಳು, ಅಥವಾ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಯಂ ಇಂದ್ರಿಯೈ ಸೇವೋನ್ಮುಖೋ ಹಿ ಜೀವಾದೋ ಸ್ವಯಮೇವ ಸ್ಫುರತ್ಯದಃ. ಅಂದ್ರೆ ಈ ಭೌತಿಕ ಇಂದ್ರಿಯಗಳು ಶ್ರೀಕೃಷ್ಣನ ನಾಮವನ್ನ, ಮಹಿಮೆಯನ್ನ, ಲೀಲೆಗಳನ್ನ ಅರ್ಥ ಮಾಡಿಕೊಳ್ಳಲಾರವು. ಯೋಗ್ಯವಾದ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಮಾತ್ರ
ಶ್ರೀಕೃಷ್ಣನು ಗೋಚರಿಸುತ್ತಾನೆ. ಅದನ್ನ ಬ್ರಹ್ಮ ಸಂಹಿತೆಯಲ್ಲೂ ಸಹಿತ ಹೇಳಿದೆ. ಏನು ಹೇಳ್ತಾ ಇದ್ದಾರೆ ಬ್ರಹ್ಮ ಸಂಹಿತೆಯಲ್ಲಿ ಅಂದ್ರೆ, ಪ್ರೇಮಾಂಜನ ಚರಿತ ಭಕ್ತಿ ವಿಲೋಚನೇನ ಸಂತಹ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಭಗವಂತ ಬ್ರಹ್ಮ ಹೇಳ್ತಾ ಇರುವಂತಹದ್ದು. ಯಾಕೆಂದ್ರೆ ಮನುಷ್ಯನು ದೇವೋತ್ತಮ ಪರಮಪುರುಷನಾದ ಗೋವಿಂದನನ್ನ ದಿವ್ಯ ಪ್ರೇಮದ ಮನೋಧರ್ಮವನ್ನು ಬೆಳೆಸಿಕೊಂಡ್ರೆ ಸದಾ ತನ್ನೊಳಗೂ ತನ್ನ ಹೊರಗಿರುವ ಗೋವಿಂದನನ್ನ ಅವನು ಕಾಣಬಹುದು. ಇಲ್ಲ ಅಂದ್ರೆ ಅವನನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ನ ಚ ಮಸ್ತಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಸುಮಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಆದರೂ ಸೃಷ್ಟಿ ಆದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಹರೇ ಕೃಷ್ಣ. ಭಗವಂತ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ಎಲ್ಲದಕ್ಕೂ ಅಂದ್ರೆ ಅವನು ಭಗವಂತ ಎಲ್ಲದಕ್ಕೂ ಆಧಾರ. ಮಸ್ತಾನಿ ಸರ್ವಭೂತಾನಿ ಅಂದ್ರೆ ಅವನು ಎಲ್ಲದಕ್ಕೂ ಆಧಾರ. ಆದರೆ ಅವನು ಹೇಳ್ತಾನೆ ಎಲ್ಲಾ ಜೀವಿಗಳ ಪಾಲಕನು ನಾನು ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ ಅನ್ನುವ ಮಾತನ್ನು ಹೇಳ್ತಾನೆ. ಅದರಿಂದ ಭಗವಂತ ಏನಂದ್ರೆ ಇಲ್ಲಿ ಅವನು ಎಲ್ಲದಕ್ಕೂ ಕಾರಣ ಹೌದು, ಆದರೆ ಅವನು ತಟಸ್ಥನಾಗಿರ್ತಾನೆ. ಭೌತಿಕ ಪ್ರಪಂಚದಲ್ಲಿ ಏನು ಆಗು ಹೋಗುಗಳಿದೆ ಅದಕ್ಕೆ ಪ್ರಕೃತಿ ಕಾರಣ. ಪ್ರಕೃತಿಯ ಈ ಬದಲಾವಣೆಗಳಿಗೆ ಕಾರಣ ಪ್ರಕೃತಿ. ಅದರಿಂದ ಅವನು ಹೇಳ್ತಾನೆ ಭಗವಂತ ಅಂದ್ರೆ ತಟಸ್ಥನಾಗಿರೋದ್ರಿಂದ ಅವನು ಹೇಳ್ತಾನೆ ಎಲ್ಲ ಆಗುಗಳಿಗೆ ಎಲ್ಲವೂ ನನ್ನನ್ನು ಆಧರಿಸಿದ್ದಲ್ಲ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾನೆ. ನೀವು ಕೇಳ್ಬೋದು ಭಗವಂತನ ಎಲ್ಲದಕ್ಕೂ ಕಾರಣ ಆದ್ರೆ ಇಲ್ಲಿ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅನ್ನೋ ಮಾತು ಬರ್ಬೋದು. ಆದ್ರೆ ಅವನು ಏನ್ ಹೇಳುವಂತಹದ್ದಂದ್ರೆ, ಈಗ ಪ್ರತಿಯೊಬ್ಬರ ಜೀವಿಯ ಹೃದಯದಲ್ಲಿಯೂ ಭಗವಂತನ ಇದಾರ್ತಾನೆ, ತಟಸ್ಥನಾಗಿರ್ತಾನೆ ಅವನು. ಆದರೆ ಯಾವಾಗ ನಾವು ಪರಮಾತ್ಮನನ್ನು ನೋಡ್ಲಿಕ್ಕೆ ಶುರು ಮಾಡ್ತೇವೆ, ಆತ್ಮ ಅವಲೋಕನ ಮಾಡತ್ತೆ ಭಗವಂತನ ಪರಮಾತ್ಮನ ಕುರಿತಾಗಿ, ಆಗ ಅವನ ಮಾರ್ಗದರ್ಶನ ನಮಗೆ ಸದಾ ಸಿಗತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಭಗವಂತನ ಕುರಿತಾಗಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯನ್ನ ಮಾಡ್ಲಿಕ್ಕೆ ಶುರು ಮಾಡಬೇಕು. ಆಗ ನಮ್ಗೆ ಅದು ಅರಿವಾಗ್ತಾ ಹೋಗತ್ತೆ. ಅಂದ್ರೆ ಪರಮಪ್ರಭು ತನ್ನ ಶಕ್ತಿಯಲ್ಲಿ ಮೆರೆಯುತ್ತಾ ಕಲ್ಪನೆಗೆ ನಿಲುಕದ ಅದ್ಭುತ ಲೀಲೆಗಳಲ್ಲಿ ಅವನು ತೊಡಗಿರ್ತಾನೆ. ಅದನ್ನೇ ವೈದಿಕ ನಿಘಂಟಿನಲ್ಲಿ ಹೇಳ್ತಾರೆ, ಯುಜ್ಯತೇನೇನ ದುರ್ಘಟೇಶ ಕಾರ್ಯೇಶು. ಅವನು ತನ್ನ ನಮ್ಮ ಕಲ್ಪನೆಗೆ ನಿಲುಕದ ಅದ್ಭುತ ಲೀಲೆಗಳಲ್ಲಿ ಅವನು ಇರ್ತಾನೆ ಅಂತೆ. ಆತನ ವ್ಯಕ್ತಿತ್ವದಲ್ಲಿ ಬೇರೆ ಬೇರೆ ಪ್ರಬಲ ಶಕ್ತಿಗಳು ತುಂಬಿ ತುಳುಕಾಡ್ತಾ ಇದೆ. ಆತನ ಸಂಕಲ್ಪವೇ ನಿಜವಾಗಿ ವಾಸ್ತವಾಂಶ. ಅವನ ಸಂಕಲ್ಪವಿಲ್ಲ ಅಂದ್ರೆ ಬೇರೆ ಈ ಸೃಷ್ಟಿಯ ಯಾವುದೇ ಆಗು ಹೋಗುಗಳು ಅದು ನಡ್ಕೊಂಡು ಹೋಗ್ಲಿಕ್ಕೆ ಅದು ಸಾಧ್ಯವಿಲ್ಲ. ಅದರಿಂದ ಆ ರೀತಿಯಾಗಿ ನಾವು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಅದಕ್ಕೆಲ್ಲ ತಾನು ತಟಸ್ಥ, ಕೆಲವೊಂದು ವಿಷಯದಲ್ಲಿ ಅವನು ತಟಸ್ಥನಾಗಿರ್ತಾನೆ. ನನ್ನ ಯೋಗ ಸಮೃದ್ಧಿಯನ್ನ ನೋಡು ಅಂತ ಹೇಳ್ತಾನೆ. ಎಲ್ಲಾ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅವನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ. ಅವನು ಹತ್ರ ಇದ್ರು ದೂರ ಇದ್ದ ಹಾಗೆ ಅಂತ. ಅದನ್ನು ಈಶೋಪನಿಷತ್ ಅನ್ನುವಂತಹ ಒಂದು ಗ್ರಂಥದಲ್ಲಿ ಅವನು ಹೇಳ್ತಾನೆ, ಭಗವಂತ ಎಷ್ಟು ಹತ್ರ ಸಮೀಪದಲ್ಲಿಯೇ ಇದ್ರು, ಎಲ್ಲರ ಹೃದಯದಲ್ಲಿಯೇ ಇದ್ರು, ಅವನು ದೂರ ಇದ್ದ ಹಾಗೆ. ಯಾಕೆಂದ್ರೆ ಜೀವಿಗೆ ಅವನನ್ನ ಗ್ರಹಿಸುವ ಶಕ್ತಿ ಇಲ್ಲ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸಾ ನಿತ್ಯುಪಧಾರಯ. ಪ್ರಮೀಳಾ ಮಾತಾಜಿ, ಹರೇ ಕೃಷ್ಣ. ಅಟೆಂಡೆನ್ಸ್ ಲಿಂಕ್ ಹಾಕ್ತೇವೆ ಮಾತಾಜಿ, ಹಾಕ್ತೇವೆ. ಆಗ್ಲಿ ಒಂದ್ ಸೆಕೆಂಡ್, ನೆಟ್ ಇದಾಗಿದೆ. ಓಕೆ. ಎಲ್ಲಾ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಓಕೆ.
ಸೊ ಅವನು ಹೇಳ್ತಾನೆ, ಎಲ್ಲಾ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಹೇಗೆ ಗಾಳಿ ಆಕಾಶದಲ್ಲಿ ನೆಲೆಸಿರುತ್ತೆ, ಅಲ್ಲಿಂದ ಬರುತ್ತೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗುತ್ತೆ, ಅದೇ ರೀತಿಯಾಗಿ ಈ ಎಲ್ಲವೂ ಭಗವಂತನನ್ನ ಆಧರಿಸಿದೆ, ಎಲ್ಲವೂ ಅವನಲ್ಲಿಯೇ ಇದೆ ಇಲ್ಲಿ ಹೇಳ್ತಾ ಇದ್ದಾನೆ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಷ್ಣಂ ಅವಶಂ ಪ್ರಕೃತೇರ್ವಶಾತ್. ಹರೇ ಕೃಷ್ಣ. ಯಾರು ಓದ್ತೀರಾ? ಹರೇ ಕೃಷ್ಣ. ಯಾಕೆ? ಓಕೆ ಮಾತಾಜಿ ಓದಿ. ಸುಮಾ ಮಾತಾಜಿ, ನಿರ್ಮಲಾ ಮಾತಾಜಿ, ರತ್ನಮ್ಮ, ಯಾರಾದ್ರೂ ಒಬ್ರು ಓದಿ. ಧನಂಜಯನೇ, ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ. ಮೇಲ್ಗಡೆ ಅದು ಇಡೀ ವಿಶ್ವ ವ್ಯವಸ್ಥೆಯು. ಒಂದು ನಿಮಿಷ. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಧನಂಜಯನೇ, ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ನಚಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನಂ ಅಸಕ್ತಂ ತೇಷ ಕರ್ಮಸು. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಏನು, ಇಡೀ ವಿಶ್ವ ವ್ಯವಸ್ಥೆ ಅವನ ಅಧೀನದಲ್ಲಿದೆ. ಯಾಕೆಂದ್ರೆ ಅದು ಅವನ ಸಂಕಲ್ಪದಿಂದಲೇ ಅದು ರೂಪ ತಾಳತ್ತೆ, ಮತ್ತೆ ಅದು ಅವನ ಸಂಕಲ್ಪದಿಂದಲೇ ಅದು ನಾಶವಾಗತ್ತೆ. ಯಾಕೆಂದ್ರೆ ಭಗವಂತನಿಗೆ ಎಲ್ಲ ಹಾಗೆ, ಭೌತಿಕ ಪ್ರಕೃತಿಯು ಹಾಗೆ, ಅವನ ಸಂಕಲ್ಪದಿಂದ ಅದು ಸೃಷ್ಟಿಯಾಗತ್ತೆ ಮತ್ತೆ ನಾಶವಾಗತ್ತೆ. ಮತ್ತೆ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ಈ ಎಲ್ಲಾ ಸೃಷ್ಟಿಯಲ್ಲಿ ಏನ್ ನಡೀತಾ ಇದೆ ಅದು ಯಾವುದು ಅವನನ್ನ ಬಂಧಿಸುವುದಿಲ್ಲ. ಅವನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಯಾಕೆಂದ್ರೆ ಇದು ನೋಡಿ, ಅವನು ಐಹಿಕ ಚಟುವಟಿಕೆಗಳ ಬಗ್ಗೆ ಅವನು ನಿರ್ಲಿಪ್ತ. ಅವನು ಕುಳಿತಿರ್ತಾನಾದ್ರೆ ಯಾವುದಕ್ಕೂ ತಾಗಿಸ್ಕೊಳ್ಳೋದಿಲ್ಲ, ಅವನು ತಟಸ್ಥನಾಗಿರ್ತಾನೆ. ಯಾಕೆಂದ್ರೆ ಇಲ್ಲಿ ನಿಯಮಗಳಿವೆ, ಆ ನಿಯಮಗಳ ಪ್ರಕಾರ ಎಲ್ಲ ನಡೀತಾ ಇದೆ. 1 ಸೆಕೆಂಡ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಅವನು ನಿರ್ಲಿಪ್ತನಾಗಿರ್ತಾನೆ. ಹರೇ ಕೃಷ್ಣ. ಅಟೆಂಡೆನ್ಸ್ ಲಿಂಕ್ ಮಾತಾಜಿ ಬಂದಿಲ್ಲ ಇವತ್ತು. 1 ಸೆಕೆಂಡ್, ನಾನು ನಿಮ್ಗೆ ಹಾಕೇ ಬಿಡ್ತೇನೆ ಅದನ್ನ. ಹರೇ ಕೃಷ್ಣ ಪ್ರಭುಜಿ, ಹಾಕ್ತೀನಿ ನಾನು ಈಗ ಜಸ್ಟ್. ಓ, ಬಂದಿದ್ದೀರಾ ಮಾತಾಜಿ? ಹಾಕಿ. ಸರಿ, ಅಟೆಂಡೆನ್ಸ್ ಲಿಂಕ್ ಹಾಕಿ ಮಾತಾಜಿ. ಓಕೆ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ ಬಂದಿದ್ದಾರೆ, ಏನ್ ತೊಂದರೆ ಇಲ್ಲ. ಓಕೆ. ಸೊ ಭಗವಂತ ಯಾವ ಕಾರ್ಯವೂ ಅವನನ್ನ ಬಂಧಿಸುವುದಿಲ್ಲ. ಅವನು ತಟಸ್ಥನಾಗಿರ್ತಾನೆ, ಎಲ್ಲಾ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರ್ತಾನೆ. ಯಾಕೆಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ತನ್ನದೇ ಆದ ಗುಣಲಕ್ಷಣಗಳಿವೆ, ಅದು ಅವನ ಸಂಕಲ್ಪದಿಂದಲೇ ಆಗಿರುವಂತಹದ್ದು. ಅದರಿಂದ ಅವನು ಆ ನಿಯಮದಲ್ಲಿ ಅವನು ಬರುವುದಿಲ್ಲ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸ ಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ರತ್ನಮ್ಮ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಅಷ್ಟೇ ಇದೆ ಸರ್. ಹರೇ ಕೃಷ್ಣ. ಹೌದು, ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ. ಈ ಐಹಿಕ ಪ್ರಕೃತಿ ಅನ್ನುವಂತಹದ್ದು ಭಗವಂತ ಏನ್ ಹೇಳ್ತಾ ಇದ್ದಾನೆ, ಅದು ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ, ಮತ್ತೆ ಮತ್ತೆ ನಾಶವಾಗ್ತದೆ ಅನ್ನುವ ಮಾತನ್ನ ಇಲ್ಲಿ ಅವನು ಹೇಳ್ತಾನೆ. ಅಂದ್ರೆ ಪರಮಪ್ರಭು ಈ ಭೌತಿಕ ಚಟುವಟಿಕೆಗಳನ್ನು ದೂರವಾಗಿದ್ದರೂ ಅದನ್ನು ಅವನು ನಿರ್ದೇಶಿಸ್ತಾನೆ, ನಿರ್ದೇಶಕನಾಗಿ ಅವನು ಉಳಿತಾನೆ. ಹೇಗೆ ಕಂಪನಿಯ ಡೈರೆಕ್ಟರ್ ಅವರು ಡೈರೆಕ್ಟ್ ಮಾಡ್ತಾರೆ, ಆದ್ರೆ ಆ ನಿಯಮಗಳು ಬೇರೆ ಅಲ್ಲಿ ಇರುವಂತವರಿಗೆ, ಅವರಿಗಲ್ಲ ಅಂತ.
ಅದೇ ರೀತಿಯಾಗಿ ಭಗವಂತನಿಗೂ ಸಹಿತ ಹಾಗೆ ಈ ಭೌತಿಕ ಪ್ರಪಂಚದ ನಿಯಮ ಇಲ್ಲಿರುವಂತಹ ಜೀವಿಗಳಿಗೆ ಪ್ರಕೃತಿ ಅದು ನಡ್ಕೊಂಡು ಹೋಗುತ್ತೆ, ಆದರೆ ಅವನು ಅದರ ಹೊರಗೆ ಇರ್ತಾನೆ ಅನ್ನುವ ಮಾತನ್ನ ಅವನು ಹೇಳ್ತಾನೆ. ಅವಜಾನಂತಿ ಮಾಮೂಢಾಂ ಮಾನುಷೀಂ ತನುಮಾಶ್ರಿತಾಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಸುನೈನಾ ಮಾತಾಜಿ, ಹರೇ ಕೃಷ್ಣ. ಆಶಾ ಎಂ ಮಾತಾಜಿ, ಓದಿ, ನೀವು ಓದಿ. ಹರೇ ಕೃಷ್ಣ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ. ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಸೊ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯಾರು ಅವನನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ, ಅವನ ದೇವರು ಅಂತ ಅವರು ಅಂದ್ರೆ ಭಗವಂತ ಅಂತ ತಿಳ್ಕೊಳ್ಳದಿರುವಾಗ ಕೆಲವರು ಅವನನ್ನು ಅಪಹಾಸ್ಯ ಮಾಡ್ತಾರೆ. ಯಾಕೆಂದ್ರೆ ನಾವು ನೋಡಿರ್ಬಹುದು, ಈ ಅವನ ಪ್ರಕೃತಿ ಅವರಿಗೆ ತಿಳಿಯುವುದಿಲ್ಲ. ಯಾಕೆಂದ್ರೆ ಭಗವಂತ ಈಶ್ವರ ಪರಮ ಕೃಷ್ಣ, ಅವನೇ ಪರಮ ಪುರುಷ, ಅವನೇ ಎಲ್ಲದರ ಪ್ರಭು. ಆದರೆ ಮೂಢರಾದವರು ಅದನ್ನ ಮಾನುಷೀಂ ಅಂದ್ರೆ ಇಲ್ಲಿ ತನುಮಾಶ್ರಿತ, ಮಾನುಷೀಂ ತನುಮಾಶ್ರಿತ, ಮನುಷ್ಯನಲ್ಲದೆ ಮೂಢರು ಅವನನ್ನು ಅಪಹಾಸ್ಯ ಮಾಡ್ತಾರೆ. ಆತನು ಸಾಮಾನ್ಯ ಮನುಷ್ಯ ಅಂತ ಅವರು ತಿಳ್ಕೊಳ್ತಾರೆ ಕೃಷ್ಣನನ್ನ. ಅಂತಹ ದುರ್ಯೋಧನನಿಗೂ ಸಹಿತ ಅವನು ಯಾರಂತ ಗೊತ್ತಾಗ್ಲಿಲ್ಲ ಆವಾಗ ಭಗವಂತ ಯಾರು ಅನ್ನುವಂತಹದ್ದು. ಅದರಿಂದ ಎಷ್ಟೋ ಜನ ಅವನನ್ನ ಅಪಹಾಸ್ಯ ಮಾಡ್ತಾರೆ, ಯಾರಿಗೆ ಅರ್ಥ ಆಗೋದಿಲ್ಲ ಅವನು ಭಗವಂತ ಅನ್ನುವಂಥದ್ದು. ಅದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಅದರಿಂದ ಸಚ್ಚಿದಾನಂದ ರೂಪಾಯ ಕೃಷ್ಣಾಯ, ಸಚ್ಚಿದಾನಂದ ಸ್ವರೂಪನಾದ ದೇವೋತ್ತಮ ಪರಮ ಪುರುಷನು ಕೃಷ್ಣನಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ಬ್ರಹ್ಮ ಹೇಳ್ತಾನೆ. ತಮೇಕಂ ಗೋವಿಂದಂ, ಗೋಪಾಲ ತಾಪನಿ ಉಪನಿಷತ್ನಲ್ಲಿ ಹೇಳಲಾಗಿದೆ, ನೀನು ಗೋವಿಂದ, ಇಂದ್ರಿಯ ಮತ್ತು ಗೋವುಗಳ ಆನಂದನು ಅಂದ್ರೆ ಎಲ್ಲರಿಗೂ ಆನಂದ ಉಂಟು ಮಾಡುವಂತವನು ಗೋವಿಂದ. ಕೃಷ್ಣ ಸರ್ವಾಕರ್ಷಕ, ಆದರೆ ಮೂಢರು ಅದನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಮಮ ಮಾಯಾ ದುರತ್ಯಯ ಅಂತ ಅನೇಕ ಅಂದ್ರೆ ಎಲ್ಲ ಐಹಿಕ ಶಕ್ತಿಯು ಅದರ ಬಲ ಎಷ್ಟೇ ಇರಲಿ ತನ್ನ ಅಧೀನ ಮತ್ತು ತನಗೆ ಯಾರು ಶರಣಾಗುತ್ತಾರೋ ಅವರು ಐಹಿಕ ಶಕ್ತಿಯ ನಿಯಂತ್ರಣದಿಂದ ಪಾರಾಗಬಹುದು ಭಗವಂತ ಅಂತ ಹೇಳ್ತಾನೆ. ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಳುವವರು ಬಹಳ ಕಡಿಮೆ. ಹರೇ ಕೃಷ್ಣ. ಮೋಘಾಶಾಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಓದಿ ಮಾತಾಜಿ. ಹರೇ ಕೃಷ್ಣ. ನಯನ ಮಾತಾಜಿ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತವೆ. ಎಷ್ಟೇ ಜ್ಞಾನ ಇರಲಿ, ಎಷ್ಟೇ ಸಂಸ್ಕಾರ ಇರಲಿ, ಆದ್ರೆ ಅವರು ಯಾವಾಗ ಅವರು ಮೂಢರಾಗಿರ್ತಾರೆ, ಈ ರೀತಿಯಾಗಿ ಭಗವಂತನನ್ನ ಕುರಿತಾಗಿ ಅಪಹಾಸ್ಯ ಮಾಡುವಂತಹದ್ದು, ಅವನು ದೇವರೇ ಇಲ್ಲ ಅನ್ನುವಂತಹ ವಾದವನ್ನ ಮಾಡುವಂತಹವರು, ಅವರ ಅಭಿಪ್ರಾಯಗಳು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಅವರನ್ನು ಆಕರ್ಷಿಸುತ್ತೆ. ಅದರಿಂದ ಅವರು ಭ್ರಾಂತಿಯ ಸ್ಥಿತಿಯಲ್ಲಿ ಅವರು ಭ್ರಮೆಗೆ ಒಳಗಾಗ್ತಾರೆ. ಆ ರೀತಿಯಾಗಿ ಭ್ರಮೆಗೆ ಒಳಗಾಗಿ ಅವರು ಆಗ ಅವರ ಜ್ಞಾನ ಎಷ್ಟೇ ಇದ್ರು ಅದು ಅಲ್ಲಿ ಕೆಲಸ ಮಾಡೋದಿಲ್ಲ. ಅವ್ರೇನ್ ಮಾಡ್ತಾರೆ, ಮತ್ತೆ ಅವರು ಐಹಿಕ ಪ್ರಪಂಚದ ಈ ಜನ್ಮ ಮೃತ್ಯುವಿನ ಚಕ್ರಕ್ಕೆ ಸಿಕ್ಕಿ ಹಾಕಿಕೊಳ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಬೃಹದ್ ವಿಷ್ಣು ಸ್ಮೃತಿಯಲ್ಲಿ ಪ್ರಭುಪಾದರು ಹೇಳ್ತಾರೆ, ಯೋ ವೇತ್ತಿ ಭೌತಿಕಂ ದೇಹಂ ಕೃಷ್ಣಸ್ಯ ಪರಮಾತ್ಮನಃ ಸ ಸರ್ವಸ್ಮಾದ್ ಬಹಿಷ್ಕಾರ್ಯಂ ಶ್ರೌತಾ ಸ್ಮಾರ್ಥ ವಿಧಾನತಃ ಮುಖಂ ತಸ್ಯಾವಲೋಕ್ಯಾಪಿ ಸಚೇಲಂ ಸ್ನಾನಮಾಚರೇತ್. ಅಂದ್ರೆ ಕೃಷ್ಣನ ದೇಹವು ಐಹಿಕವಾದದ್ದು ಎಂದು ಭಾವಿಸುವವನನ್ನು ಶ್ರುತಿ ಮತ್ತು ಸ್ಮೃತಿಗಳ ಎಲ್ಲಾ ವಿಧಿಗಳಿಂದ ಚಟುವಟಿಕೆಗಳಿಂದ ಬಹಿಷ್ಕರಿಸಬೇಕು. ಅಕಸ್ಮಾತ್ತಾಗಿ ಅವನ ಮುಖವನ್ನು ನೋಡಿದರೆ ಆ ಕಲ್ಮಶ ಸೋಂಕನ್ನು ನಿವಾರಿಸಿಕೊಳ್ಳಲು ಕೂಡಲೇ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು. ಅಂದ್ರೆ ಯಾರು ಭಗವಂತನನ್ನ ಆ ರೀತಿಯಾಗಿ ಅಂದ್ರೆ ಅವನನ್ನ ಅಪಹಾಸ್ಯ ಮಾಡ್ತಾರೆ ಅಥವಾ ಅವನು ಇಲ್ಲ ಅಂತ ಅಂದ್ರೆ ಇದ್ ಮಾಡ್ತಾರೆ, ಅಂಥವರು ಅಂತ ಜನರು ದೇವೋತ್ತಮ ಪರಮಪುರುಷನ ಬಗ್ಗೆ ಅಸೂಯೆ ಪಡುವುದರಿಂದ ಕೃಷ್ಣನನ್ನ ಅಪಹಾಸ್ಯ ಮಾಡ್ತಾರೆ. ನಾಸ್ತಿಕ ಮತ್ತು ರಾಕ್ಷಸಿ ಬದುಕಿನ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವುದು
ನಿಶ್ಚಯವಾಗಿಯೂ ಅವರ ವಿಧಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ ಭಜಂತನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಹರೇ ಕೃಷ್ಣ. ಓದಿ ಮಾತಾಜಿ, ಸುನಯನ ಮಾತಾಜಿ. ಪ್ರಾರ್ಥನೆ. ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನೂ ಆದ ದೇವೋತ್ತಮ ಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಯಾರು ಭಗವಂತನನ್ನ ಅರ್ಥ ಮಾಡಿಕೊಳ್ತಾರೆ ಅಂದ್ರೆ ಅವನ ಭಕ್ತಿಯನ್ನ ಮಾಡ್ತಾರೆ, ಅವರು ಮಹಾತ್ಮರು. ಭ್ರಾಂತಿಗೆ ಸಿಲುಕಿರುವುದಿಲ್ಲ, ಅವರು ಭ್ರಮೆಗೆ ಒಳಗಾಗುವುದಿಲ್ಲ. ಅವರಿಗೆ ಗೊತ್ತಿದೆ ಪರಮಾತ್ಮ ಯಾರು ಅನ್ನುವಂತ, ಅವನ ಮೇಲೆ ಯಾವ ರೀತಿಯಾದಂತಹ ಅಸೂಯೆ ಇರುವುದಿಲ್ಲ. ಅವರವನಿಗೆ ಪೂರ್ತಿಯಾಗಿ ಶರಣಾಗತರಾಗಿರ್ತಾರೆ ಮತ್ತು ಅವನಿಗೆ ಶರಣಾಗತರಾಗಿ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ಅವರು ನಿರತರಾಗಿರ್ತಾರೆ. ಸೊ ಅಂತಹ ಒಬ್ಬ ಭಕ್ತರಲ್ಲಿ ಈ ಮಾಧವೇಂದ್ರಪುರಿ ವೃಂದಾವನದಲ್ಲಿ ಹೀಗೆ ಭಗವಂತನ ಪ್ರಜ್ಞೆಯಲ್ಲಿ ಅವರಿಗೆ ಏನು ಬೇಕಿಲ್ಲ, ಸುಮ್ಮನೆ ಕುಳಿತಿರ್ತಾರೆ. ಆದರೆ ಕೃಷ್ಣ ಏನ್ ಮಾಡ್ತಾ ಇರ್ತ ಅಂತಂದ್ರೆ ಅವರಿಗೆ ಆಹಾರ ಪೂರೈಸ್ತಾ ಇದ್ದಂತ, ಅವನು ಅವರಿಗೆ ಪ್ರಸಾದ ಸಿಗುವ ಹಾಗೆ ಅವನೇ ನೋಡ್ಕೊಳ್ತಾ ಇದ್ದ ಅಂತ ಹೇಳಲಾಗಿದೆ. ಅಂದ್ರೆ ಅವರಲ್ಲಿ ಕುಳಿತಾಗ ಅಲ್ಲಿ ಪ್ರಸಾದವನ್ನ ಯಾರಾದ್ರೂ ತಂದಿಡ್ತಾ ಇದ್ರು ಅವನ ಎದುರುಗಡೆ, ಅಂದ್ರೆ ಸ್ವತಃ ಕೃಷ್ಣನೇ ತಂದಿಡ್ತಾ ಇದ್ದ ಅನ್ನುವಂತಹದ್ದು. ಸೊ ಅವರು ಅದೇ ರೀತಿಯಾಗಿ ಒಂದ್ಸಲ ಒಡಿಸ್ಸಾನಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಹೆಸರು ಖೀರ್ ಚೋರ್ ಮಂದಿರ್, ಗೋಪಿನಾಥ ಖೀರ್ ಚೋರ್ ಮಂದಿರ್. ಖೀರ್ ಅಂದ್ರೆ ಪಾಯಸ, ಚೋರ್ ಅಂದ್ರೆ ಅದನ್ನ ಕದ್ದಿರುವಂತಹ ಗೋಪಿನಾಥ ಕೃಷ್ಣನ ಮಂದಿರ. ಆ ಮಂದಿರದಲ್ಲಿ ಒಂದ್ಸಲ ಈ ಮಾಧವೇಂದ್ರಪುರಿ ಬರ್ತಾರೆ ಅಂತ ಗೊತ್ತಾದಾಗ ಅಲ್ಲಿ ಇಟ್ಟಿರುವಂತಹ ಪ್ರಸಾದದಲ್ಲಿ ಒಂದು ಪ್ರಸಾದದ ಮಡಿಕೆ ಗಡಿಗೆಯನ್ನ ಆ ಮೂರ್ತಿಯ ಹಿಂದೆ, ಅಂದ್ರೆ ಆ ಯಾವುದು ಕೃಷ್ಣನ ವಿಗ್ರಹ ಇದೆ ಅದರ ಹಿಂದ್ಗಡೆ ಅಲ್ಲಿ ಹಡಗಿಸಿಟ್ಟಿರ್ತಾನಂತೆ. ಅವ್ರು ಬಂದಾಗ ಅವ್ರು ಹೇಳ್ತಾರಂತೆ, ಮಾಧವೇಂದ್ರಪುರಿ ಬಾ ಬಾ ನಿನಗೋಸ್ಕರ ಪಾಯಸ, ಅಂದ್ರೆ ಆ ಖೀರನ್ನ ಅಲ್ಲಿ ಮೂರ್ತಿಯ ಹಿಂದ್ಗಡೆ ಇದೆ ಅಂತ ಅವ್ರು ಹೋಗಿ ನೋಡ್ಕೊಂಡು ತಗೊಳ್ತಾರೆ ಪ್ರಸಾದ. ಅವರು ತುಂಬಾ ಲೇಟಾಗಿ ಬರ್ತಾ ಇದ್ರು, ಅವರಿಗೋಸ್ಕರ ಅಂತ ಇಡಲಾಗಿತ್ತು ಅಲ್ಲಿ ಅಂತ, ಭಗವಂತನೇ ಇಟ್ಟಿದ್ದಾನೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಆ ದೇವಸ್ಥಾನದ ಹೆಸರೇ ಗೋಪಿನಾಥ ಖೀರ್ ಚೋರ್ ಮಂದಿರ್ ಅಂತ ಆಗಿದೆ ಆಮೇಲೆ. ಸೊ ಅದರಿಂದ ಈ ಮಹಾತ್ಮರು ಯಾವಾಗಲೂ ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರ್ತಾರೆ. ಸೊ ಅವರು ಮತ್ತೆ ಅಂದ್ರೆ ಅವರಿಗೆ ಯಾವಾಗಲೂ ಈ ಭಗವಂತ ಕೃಷ್ಣನ ಆಕರ್ಷಕ. ಅವರು ಯಾವ ರೀತಿಯಾಗಿ ಭಗವಂತನ ನೋಡ್ತಾರೆ ಅಂದ್ರೆ ಎರಡು ತೋಳುಗಳ ಕೃಷ್ಣನ ರೂಪೇ ಅವರಿಗೆ ಆಕರ್ಷಕ. ಅವರು ಅವನಿಗೆ ಅವನ ಬೇರೆ ಯಾವ ರೂಪದಲ್ಲಿ ಅವರಿಗೆ ಆಕರ್ಷಣೆ ಇರುವುದಿಲ್ಲ. ಅಂತಹ ಭಕ್ತರಿಗೆ ಮಹಾತ್ಮರು ಅವರು ಯಾವಾಗಲೂ ಕೇಳ್ಕೊಳ್ಳೋದೇನೆ ಅಂದ್ರೆ ಮೋಕ್ಷವನ್ನು ಸಹಿತ ಕೇಳ್ಕೊಳ್ಳೋದಿಲ್ಲ. ಅವ್ರೇನ್ ಮಾಡ್ತಾರೆ, ಯಾವಾಗಲೂ ನನಗೆ ಭಗವಂತನ ಸೇವೆ ಒಂದಿದ್ರೆ ಸಾಕು ಅನ್ನುವಂಥ ಪ್ರತಿ ಕ್ಷಣ ಅವನ ನಾಮಸ್ಮರಣೆ ಅವನಲ್ಲಿ ಪೂರ್ತಿಯಾಗಿ ಅವನಲ್ಲಿ ನಿರತರಾಗಿರ್ತಾರೆ, ಅವನ ಸೇವೆ ಮಾಡುವಂತಹ ಭಾಗ್ಯ. ಅದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗ್ತಾರೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವೃತಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಓದಿ ಮಾತಾಜಿ, ಓದಿ ರತ್ನಮ್ಮ ಮಾತಾಜಿ, ಓದಿ. ಹರೇ ಕೃಷ್ಣ ಗುರುಜಿ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ. ಮಹಾತ್ಮ ಅದು ಯಾವಾಗಲೂ ಭಗವಂತನ ಕೀರ್ತನೆ ಮಾಡುವಂತಹದ್ದು, ಮತ್ತೆ ದೃಢ ಸಂಕಲ್ಪ ಇರುತ್ತೆ, ಪ್ರಯತ್ನ ಮಾಡ್ತಾರೆ. ಯಾಕೆಂದ್ರೆ ಅವನ ಸೇವೆ ಮಾಡ್ಲಿಕ್ಕೆ, ಅವನ ನಮಸ್ಕಾರ, ಅವನಿಗೆ ಯಾವಾಗಲೂ ಸತತವಾಗಿ ನಮಸ್ಕಾರ ಮಾಡುವಂತಹದ್ದು, ಮತ್ತೆ ಸತತವಾಗಿ ಭಕ್ತಿಯಿಂದ ಅವರು ಭಗವಂತನನ್ನ ಪೂಜಿಸ್ತಾರೆ. ನಿಮಗೆ ಒಂದು ಚಿಕ್ಕ ವಿಡಿಯೋ ಶ್ರೀಲ ಇಸ್ಕಾನ್ ಅಲ್ಲಿ ಏನಾಗತ್ತೆ ನೀವು ಕೇಳಿದ್ರೆ, ಹರೇ ಕೃಷ್ಣ. This is the story of the Hare Krishna people. ಹರೇ ಕೃಷ್ಣ ಯಾಕೆ ಹೇಳ್ತೇವೆ ಅಂದ್ರೆ, ಇದು ಹರೇ ಅಂದ್ರೆ ಭಗವಂತನ ಅಂತರಂಗ ಶಕ್ತಿಯನ್ನ ಪ್ರೇರೇಪಿಸುತ್ತೆ, ಕೃಷ್ಣ ಅಂದ್ರೆ ಕೃಷ್ಣನನ್ನ ಕುರಿತಾಗಿ. ಸೊ ಇಸ್ಕಾನಿನಲ್ಲಿ ಇದೇ ಆಗತ್ತೆ, ಕೀರ್ತನೆ, ಅವನ ಬಗ್ಗೆ ಶ್ರವಣ ಕೀರ್ತನ ಆಗುವಂತಹದ್ದು, ಸತತ ಪ್ರಯತ್ನ ಅಲ್ಲಿ ಮಾಡ್ತಾ ನಮಸ್ಕಾರ ಮಾಡ್ತಾ, ಅಂದ್ರೆ ಭಕ್ತಿಯನ್ನ ಕೃಷ್ಣ ಭಕ್ತಿಯನ್ನ ಬಿಟ್ಟು ಬೇರೆ ಏನು ಇಲ್ಲಿ ನಡೆಯುವುದಿಲ್ಲ.
ಅದರಿಂದ ಸತತವಾಗಿ ಕೀರ್ತನೆ ಮತ್ತೆ ದೃಢ ಸಂಕಲ್ಪದಿಂದ ಸೊ ಇದು ನಡೆಯುವಂತಹದ್ದು ಇಲ್ಲಿ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಅದರಿಂದ ಯಾರು ಮಹಾತ್ಮನಾಗಿರ್ತಾನೆ, ಯಾರು ಭಕ್ತಿಯನ್ನ ಮಾಡ್ತಾನೆ ಭಗವಂತನ ಕುರಿತಾಗಿ, ಅವನಿಗೆ ಭಗವಂತನ ಕೀರ್ತನೆ ಮಾಡುವಂತಹದ್ದು ಮತ್ತು ಅವನ ಭಕ್ತಿಯನ್ನ ಮಾಡುವಂತಹದ್ದು, ಅವನ ಸೇವೆ ಮಾಡುವಂತಹದ್ದು ಒಂದೇ ಅವರ ಇಚ್ಛೆಯಾಗಿರುತ್ತೆ. ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದಂ ಪವಿತ್ರಂ ಓಂಕಾರ ರುಕ್ಸಾಮ ಯಜುರೇವಚ. ಹರೇ ಕೃಷ್ಣ. ಓದದೇ ಇರೋರು ಯಾರಾದ್ರೂ ಓದಿ ದಯವಿಟ್ಟು. ನಾನು ವಿಶ್ವದ ತಂದೆ ತಾಯಿ ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ ಪವಿತ್ರಿಸುವವನು ಓಂಕಾರ. ನಾನೇ ಋಗ್ ಸಾಮ ಮತ್ತು ವೇದಗಳು. ಅವನು ಹೇಳ್ತಾ ಇದ್ದಾನೆ ತಾನೇ ವಿಶ್ವದ ತಂದೆ ತಾಯಿ ಆಧಾರ, ನಾನೇ ವಿಶ್ವದ ಪಿತಾಮಹ. ಯಾಕೆಂದ್ರೆ ಬ್ರಹ್ಮನನ್ನೇ ನಾವು ಅಜ್ಜ ಅಂತ ನೋಡ್ತೇವೆ, ಬ್ರಹ್ಮನಿಗೆ ತಂದೆ ಕೃಷ್ಣ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಬ್ರಹ್ಮನಿಗೆ ತಂದೆ ಕೃಷ್ಣ, ಆದ್ರಿಂದ ಅವನು ಪಿತಾಮಹ, ಅಜ್ಜನ ಪ್ರಪಿತಾಮಹ ಅಂತ ಕರಿತೇವೆ ಕೃಷ್ಣನನ್ನ. ಅದರಿಂದ ಅವನು ಪಿತಾಮಹ. ನಾನು ಜಗತ್ತಿನ ಗುರಿ, ಯಾಕೆಂದ್ರೆ ಈ ಜ್ಞಾನದ ಗುರಿ ಎಲ್ಲಾ ಜ್ಞಾನ ಕೊನೆಯದಾಗಿ ಅಂತ್ಯಗೊಳ್ಳುವುದು ಯಾವಾಗ ನಾವು ಭಗವಂತನನ್ನ ಅರಿತುಕೊಳ್ಳುತ್ತೇವೆ, ಕೃಷ್ಣನನ್ನು ಅರಿತೇವೆ. ವೇದಗಳ ಹಿಂದಿನ ಉದ್ದೇಶ ಅವನನ್ನು ಅರ್ಥಕೊಳ್ಳುವಂತಹದ್ದು, ಭಕ್ತಿ ಮಾಡುವುದರ ಹಿಂದಿನ ಉದ್ದೇಶ ಸಹಿತ ಅವನನ್ನು ಅರ್ಥ ಮಾಡಿಕೊಳ್ಳುವಂತಹದ್ದು. ಈ ಎಲ್ಲಾ ಜ್ಞಾನದ ಗುರಿ ಸಹಿತ ಅವನು ಆಗಿರ್ತಾನೆ ಮತ್ತು ಎಲ್ಲರನ್ನು ಪವಿತ್ರೀಕರಿಸುವವನು ಅವನು. ನಾವು ಅವನ ಓಂಕಾರನು ಅವನೇ ಆಗಿರ್ತಾನೆ, ಎಲ್ಲಾ ವೇದಗಳು ತಾನು ಅನ್ನುವಂಥದ್ದನ್ನ ಹೇಳ್ತಾನೆ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಓದೇ ಇರುವರು ಮತ್ತೆ ಓದಿ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಹರೇ ಕೃಷ್ಣ. ಭಗವಂತನೇ ಎಲ್ಲದರ ಗುರಿ. ಯಾಕೆಂದ್ರೆ ಅದೇ ಕಟ್ಟ ಕಡೆಯ ಗುರಿ ಅವನೇ. ಯಾಕೆಂದ್ರೆ ಈ ಜೀವಿ ತನ್ನ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವಂತಹದ್ದು ಇಲ್ಲಿ ಅವರಿಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಅವನು ಇಲ್ಲಿ ಎಲ್ಲಿಂದ ಬಂದಿದ್ದಾನೆ ಮತ್ತು ಅವನು ಎಲ್ಲಿಗೆ ಹೋಗ್ಬೇಕು, ಅವನ ಪ್ರಯಾಣ ಎಲ್ಲಿಗೆ ಅನ್ನೋದನ್ನ ನಾವಿಲ್ಲೇ ತಿಳ್ಕೊಳ್ಬೇಕು. ಅದರಿಂದ ಅವನೇ ಗುರಿ. ಮತ್ತೆ ಪ್ರತಿಯೊಂದನ್ನು ಪೋಷಿಸುವವನು ಅವನು, ಎಲ್ಲದರ ಯಜಮಾನ ಅವನು. ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ. ಯಾಕೆಂದ್ರೆ ಅವನು ಎಲ್ಲದಕ್ಕೂ ಆಶ್ರಯ ಕೊಡುವಂಥವನು, ಅತ್ಯಂತ ಆಪ್ತ ಗೆಳೆಯ ಅವನು. ಪ್ರತಿಯೊಬ್ಬ ಹೃದಯದಲ್ಲಿ ಪರಮಾತ್ಮನಾಗಿ ಇರ್ತಾನೆ. ಯಾವಾಗ ಈ ಶರೀರವನ್ನು ತ್ಯಜಿಸಿ ನಾವು ಇನ್ನೊಂದು ಶರೀರಕ್ಕೆ ಹೋಗ್ತೇವೆ, ನಮ್ಮ ಸೂಕ್ಷ್ಮ ಶರೀರ ಜೊತೆಗೆ ಆ ಭಗವಂತನೇ ನಮಗೆ ಕೈ ಹಿಡಿದು ಕರ್ಕೊಂಡೋಗಿ ಇನ್ನೊಂದು ಶರೀರದಲ್ಲಿ ಕೂರಿಸ್ತಾನೆ. ಅವನನ್ನ ಬಿಟ್ಟು ಬೇರೆ ಯಾರು ಬರುವುದಿಲ್ಲ ಅಲ್ಲಿ. ಎಲ್ಲರೂ ಹಬ್ಬಬ್ಬ ಅಂತ ಸ್ಮಶಾನ ತನಕ ಬರ್ಬೋದು ಅಂತ. ಸೊ ಆ ರೀತಿಯಾಗಿ ಅವನೇ ಪ್ರಳಯ. ಯಾಕೆಂದ್ರೆ ಎಲ್ಲದಕ್ಕೂ ಎಲ್ಲ ವಿನಾಶವನ್ನು ಅವನು ಕಾಲನ ರೂಪದಲ್ಲಿ 11ನೇ ಅಧ್ಯಾಯದಲ್ಲಿ ನಮಗೆ ಗೊತ್ತಾಗತ್ತೆ. ಅವನೇ ಕಾಲನಾಗಿ ಹೇಗೆ ಎಲ್ಲವನ್ನು ಪ್ರಳಯ ಮಾಡ್ತಾನೆ ಅನ್ನೋದು. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ನಾನೇ ಪ್ರಳಯ, ಎಲ್ಲದಕ್ಕೂ ಅಂತ್ಯ ಅನ್ನುವಂತಹದ್ದಿದೆ ಭೌತಿಕ ಪ್ರಪಂಚದಲ್ಲಿ. ಅದು ನಾಶವಾಗಲೇಬೇಕು. ಇಲ್ಲಿ ಸೃಷ್ಟಿಯಾಗಿದ್ದೆಲ್ಲ ನಾಶವಾಗಲೇಬೇಕು. ಅದರಿಂದ ಅವನು ಹೇಳ್ತಾನೆ ನಾನೇ ಪ್ರಳಯ, ಎಲ್ಲದಕ್ಕೂ ಆಧಾರನು ಅವನೇ ಕಟ್ಟ ಕಡೆಯ ವಿಶ್ರಾಂತಿ ತಾಣ ಅವನು. ಯಾಕಂದ್ರೆ ನಾವೆಲ್ಲ ಹಂಬಲಿಸ್ತೇವೆ, ಎಲ್ಲಿಗೆ ಹೋಗ್ಬೇಕು? ನಮಗೆ ವೈಕುಂಠಕ್ಕೆ ಹೋಗ್ಬೇಕು. ಶಾಶ್ವತವಾದ ಬೀಜ, ಮೂಲ ಬೀಜ ಅವನೇ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಅಂದ್ರೆ ಇಲ್ಲಿ ಸೃಷ್ಟಿಯಾದಕ್ಕೆಲ್ಲ ಕಾರಣ ಅವನೇ. ಅದರಿಂದ ಅವ್ರು ಹೇಳ್ತಾನೆ ಶಾಶ್ವತವಾದ ಬೀಜ ತಾನು. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಂ ಸೃಜಾಮಿ ಚ ಅಮೃತಂ ಚೈವ ಮೃತ್ಯಶ್ಚ ಸದಸಚ್ಚಾಹಮರ್ಜುನ. ಹರೇ ಕೃಷ್ಣ. ಯಾರಾದ್ರೂ ಓದ್ದೇ ಇರೋರು? ಇಂದಿರಾ ಆಚಾರ್ಯ ಮಾತಾಜಿ ಓದ್ತೀರಾ? ಪ್ರಿಯಾಂಕಾ ಎಂ ಓದ್ತೀರಾ? ಲಕ್ಷ್ಮಿ ಅವರೇ, ಈಗ ಹೇಗಿದೆ ವಾಯ್ಸು? ಚೆನ್ನಾಗಿದ್ಯಾ?
ಯಾರು ಓದ್ತೀರಾ? ಹರೇ ಕೃಷ್ಣ, ಬೇಗ ಓದಿ. ಅರ್ಜುನನೇ, ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡ ವಸ್ತು ಎರಡೂ ನನ್ನಲ್ಲಿವೆ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಡಿ. ಸೊ ಅರ್ಜುನನೇ, ನಾನೇ ಶಾಖವನ್ನ ಕೊಡ್ತೇನೆ. ಯಾಕೆಂದ್ರೆ ಈ ಸೂರ್ಯನಿಂದ ನಮಗೆ ಶಾಖ ಸಿಗುತ್ತೆ ಭೌತಿಕ ಪ್ರಪಂಚ, ಆದ್ರೆ ಸೂರ್ಯನಿಗೆ ಶಾಖ ಕೊಡುವಂತವನು ಕೃಷ್ಣ. ಆದ್ರೆ ಮಳೆಯನ್ನ ತಡೆ ಹಿಡಿಯುವಂತವನು ಅವನೇ. ಸೊ ಈ ಗೋವರ್ಧನ ಲೀಲೆ ನಿಮ್ಗೆ ಗೊತ್ತಿರಬಹುದು. ಯಾಕೆಂದ್ರೆ ಅಲ್ಲಿ ಎಲ್ಲರೂ ಇಂದ್ರನನ್ನ ಪೂಜಿಸ್ತಾ ಇದ್ರು. ಆದ್ರೆ ಕೃಷ್ಣ ಹೇಳದಂತೆ ಯಾಕೆ ಇಂದ್ರನನ್ನ ಪೂಜಿಸಬೇಕು? ನಿಜವಾಗಿ ಗಾಳಿ ಮೋಡಗಳನ್ನ ತಡೆ ಹಿಡಿದು ಮಳೆ ಸುರಿಸುವನು ಆ ಗೋವರ್ಧನ ಪರ್ವತ. ಅದರಿಂದ ಎಲ್ಲರೂ ಅವನನ್ನ ಪೂಜಿಸಿ ಅಂತ. ಆಗ ಅವರು ಪೂಜಿಸ್ತಾರೆ. ಆದ್ರೆ ಇಂದ್ರ ಜೋರಾಗಿ ಮಳೆ ಸುರಿಸಲಿಕ್ಕೆ ಶುರು ಮಾಡ್ತಾನೆ ವರುಣನ ಹತ್ರ ಹೇಳ್ಬಿಟ್ಟು. ಆಗ ಕೃಷ್ಣ ಗೋವರ್ಧನ ಗಿರಿಯನ್ನು ಎತ್ತಿ ಎಲ್ಲರನ್ನೂ ರಕ್ಷಿಸ್ತಾನೆ. ಆಮೇಲೆ ಇಂದ್ರನಿಗೆ ಅರ್ಥ ಆಗತ್ತೆ, ಓ ನಾನಿಲ್ಲಿ ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳಿಲ್ಲ, ನಾನು ತನ್ನ ಅಹಂಕಾರಕ್ಕೆ ಇದಾದೆ ಅಂತ. ಸೊ ಅವನ ಇಂದ್ರನಿಗೂ ಸಹಿತ ಅಲ್ಲಿ ಅಂದ್ರೆ ಅವನು ಸಹಿತ ಅಂದ್ರೆ ಭಗವಂತನನ್ನ, ಅದರಿಂದ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಎಲ್ಲವನ್ನ ಮಳೆಯನ್ನ ತಡೆ ಹಿಡಿಯುತ್ತೇನೆ, ಕಳುಹಿಸುತ್ತೇನೆ. ಅವರೆಲ್ಲ ಎಲ್ಲಾ ದೇವತೆಗಳು ಸಹಿತ ಹಾಗೆ ಅವರಿಗೆ ಒಂದೊಂದು ಕರ್ತವ್ಯವನ್ನ ಕೊಟ್ಟು ಅವರವರ ಜವಾಬ್ದಾರಿಯನ್ನ ವಹಿಸ್ಕೊಳ್ಳಿಕ್ಕೋಸ್ಕರ ಕೃಷ್ಣನೇ ನೇಮಿಸಿರ್ತಾನೆ ಅವರನ್ನ. ಅದರಿಂದ ನಾನೇ ಅಮೃತ, ನಾನೇ ಮೃತ್ಯು, ಚೇತನ, ಜಡವಸ್ತು ಎರಡೂ ನನ್ನಲ್ಲಿಯೇ ಇವೆ ಅನ್ನೋದನ್ನು ಸಹಿತ ಅವನಿಲ್ಲಿ ಹೇಳ್ತಾನೆ. ತ್ರೈವಿದ್ಯಾ ಮಾಂ ಸೋಮಪಾಪೂತ ಪಾಪ ಯಜ್ಞೇರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಹರೇ ಕೃಷ್ಣ. ಯಾರು ಓದ್ತೀರಾ? ಹರೇ ಕೃಷ್ಣ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಆ ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಹರೇ ಕೃಷ್ಣ. ಅದರಿಂದ ಕೆಲವರು ಈ ವೇದಗಳನ್ನ ತಿಳ್ಕೊಳ್ತಾರೆ, ಶಾಸ್ತ್ರಗಳನ್ನ ತಿಳ್ಕೊಳ್ತಾರೆ, ಸೋಮರಸವನ್ನ ಪಾನ ಮಾಡ್ತಾರೆ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೋಮರಸ ಪಾನ ಅಂದ್ರೆ ಅವರು ಅಂತಹ ದಿವ್ಯ ಇದನ್ನ ಕುಡಿತಾರೆ. ನಾವೇನ್ ನೆಕ್ಟರ್ ಅಂತ ಕರಿತೇವೆ. ಸೊ ಅದನ್ನ ಅವರು ಕುಡಿತಾರೆ. ವೇದಗಳನ್ನ ಅಭ್ಯಾಸ ಮಾಡುವುದರಿಂದ ಅವರಿಗೆ ಅಮೃತದ ಸವಿ ಸಿಗತ್ತೆ. ಅದನ್ನ ಕುಡಿದ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಸ್ವರ್ಗಕ್ಕೆ ಹೋಗ್ಬೇಕು ಅನ್ನುವಂತ ಆಸೆ ಇರುತ್ತೆ. ಅದರಿಂದ ಅವರು ಏನ್ ಮಾಡ್ತಾರೆ, ನನ್ನ ಪೂಜಿಸ್ತಾರೆ, ಅದು ಅವರಿಗೆ ಗೊತ್ತಿಲ್ಲ. ಅದರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ರೀತಿಯಾಗಿ ಪೂಜೆ ಮಾಡಿಕೊಂಡು ಅವರು ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯನ್ನ ಹೊಂದುತ್ತಾರೆ. ಅಲ್ಲಿ ಪುಣ್ಯ ಸಿಗತ್ತೆ, ಅವರಿಗೆ ಪುಣ್ಯ ಸಂಚಯನ ಆಗತ್ತೆ. ಆ ರೀತಿಯಾಗಿ ಅವರು ಪುಣ್ಯ ಸಂಚಯನವನ್ನ ಮಾಡಿಕೊಂಡು ಅವ್ರೇನ್ ಮಾಡ್ತಾರೆ, ಅವರು ಸ್ವರ್ಗವನ್ನ ಹೋಗ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಅದ ಹೇಳ್ತಾ ಇದ್ದಾನೆ ಭಗವಂತ. ಅವರು ಸ್ವರ್ಗದಲ್ಲಿ ಹುಟ್ಟುತ್ತಾರೆ, ಸ್ವರ್ಗದಲ್ಲಿ ಸ್ವರ್ಗ ಸುಖವನ್ನ ಸವಿತಾರೆ ಅಂತಹ ಜೀವಿಗಳು. ಈಗ ತುಂಬಾ ಅಂದ್ರೆ ಈ ವೇದಾಧ್ಯಯನ ಮಾಡ್ಕೊಂಡು ಕೆಲವರೆಲ್ಲ ಸೇವೆ ಮಾಡ್ತಾ ಇರ್ತಾರೆ ಭಗವಂತನದ್ದು ಬೇರೆ ಬೇರೆ ರೀತಿಯಲ್ಲಿ. ಅವರೆಲ್ಲ ಏನ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಭಗವಂತ ಅವರಿಗೆಲ್ಲ ಏನಾಗತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಕೆಲವರಿಗೆ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನುವಂಥ ಅವರು ಸ್ವರ್ಗಕ್ಕೆ ಹೋದ್ರು ಅಂತ ನಾವು ಹೇಳ್ತೇವೆ ಆತರ. ಸೊ ಆ ರೀತಿಯಾಗಿ ಸ್ವರ್ಗಕ್ಕೆ ಹೋದ್ರೆ ಆಗ್ಲಿಲ್ಲ, ಅಲ್ಲಿ ಹೋದ್ಮೇಲೆ ಏನಾಗತ್ತೆ ಮತ್ತೆ ನೆಕ್ಸ್ಟ್, ಏತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೇ ಮೃತ್ಯುಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಂ ಅನುಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಒಬ್ಬ ಜೀವಿ ಸ್ವರ್ಗಕ್ಕೆ ಹೋದ್ರೆ ಆ ರೀತಿಯಾಗಿ ಏನಾಗತ್ತೆ ಸ್ವರ್ಗಕ್ಕೆ ಹೋದ್ಮೇಲೆ ಅವನಿಗೆ ಅನ್ನೋದು ಈ ಶ್ಲೋಕದಲ್ಲಿದೆ. ಯಾರು ಓದ್ತೀರಾ? ಹರೇ ಕೃಷ್ಣ. ಹೀಗೆ ಅವರು ಸ್ವರ್ಗಲೋಕದ ಆಹಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮತ್ತೆ ಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವಷ್ಟನ್ನೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದಷ್ಟನ್ನೇ ಸಾಧಿಸುತ್ತಾರೆ. ಹರೇ ಕೃಷ್ಣ ಗುರುಜಿ. ಈಗ ಒಬ್ರು ಸ್ವರ್ಗಕ್ಕೆ ಹೋಗ್ಬಿಟ್ರೆ ಪರ್ಮನೆಂಟ್ ಆಗಿ ಅಲ್ಲಿ ಇರ್ತಾರೆ ಅಂತ ಅದನ್ನೇ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ವೇದಗಳನ್ನ ಅರ್ಥ ಮಾಡ್ಕೊಂಡು ಅಥವಾ ವೇದಗಳ ಅನುಸರಣೆಯನ್ನ ಮಾಡ್ಕೊಂಡು
ಅವರು ಪರಿಶುದ್ಧ ಭಕ್ತಿಯನ್ನ ಮಾಡದೇ ಇದ್ರೆ, ಅವ್ರು ಬರೀ ಸ್ವರ್ಗವನ್ನಷ್ಟೇ ಅರಸಿದ್ರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಆದ್ರೆ ಸ್ವರ್ಗಕ್ಕೆ ಹೋದ್ಮೇಲೆ ಆ ಸ್ವರ್ಗದಲ್ಲಿ ನಾವು ಇರ್ಬೇಕಂದ್ರೆ ನಮ್ಮ ಖಾತೆಯಲ್ಲಿ ಪುಣ್ಯ ಇರಬೇಕು. ನಮ್ಮ ಖಾತೆಯಲ್ಲಿ ಪುಣ್ಯ ಇರಬೇಕು. ಹೇಗೆ ನಾವು US ಗೆ ಹೋಗ್ಬೇಕು, ಅಮೆರಿಕಕ್ಕೆ ಹೋಗ್ತೀವಿ ಅಂದ್ರೆ ನಮ್ಮ ಅಂದ್ರೆ ವೀಸಾ ವ್ಯಾಲಿಡಿಟಿ ಇರಬೇಕು ಒಂದು, ಇನ್ನೊಂದು ನಮ್ಮ ಹತ್ರ ಸರಿಯಾಗಿ ಡಾಲರ್ಸ್ ಇರಬೇಕು. ಆಗ ನಾವು ಆ ದೇಶದಲ್ಲಿ ಹೋಗಿ ಅಲ್ಲಿ ಎಷ್ಟು ದಿವಸ ನಮ್ಮ ಹತ್ರ ಕೈಯಲ್ಲಿ ಹಣ ಇದೆಯೋ ಅಷ್ಟು ದಿವಸ ನಾವು ಉಳಿಬಹುದು. ಇಲ್ಲ ಅಂದ್ರೆ ನಾವು ಅಲ್ಲಿಂದ ವಾಪಸ್ ಬರ್ಬೇಕಾಗತ್ತೆ. ಅದೇ ರೀತಿಯಾಗಿ ಸ್ವರ್ಗಕ್ಕೆ ಹೋಗುವಾಗ ನಮ್ಮ ಹತ್ರ ಪುಣ್ಯ ಇರಬೇಕು, ಪಾಪ ಇರಬಾರ್ದು. ಪಾಪವನ್ನ ಕ್ಷೀಣಿಸಿಕೊಂಡು ನಾವು ಸ್ವರ್ಗಕ್ಕೆ ಪುಣ್ಯದ ಜೊತೆಗೆ ಹೋದಾಗ ಅಲ್ಲಿ ಪುಣ್ಯ, ಅಲ್ಲಿ ನಾವು ಬರೀ ಅಂದ್ರೆ ಇಂದ್ರಿಯ ಸುಖವನ್ನ ಅಂದ್ರೆ ಸುಖವನ್ನಷ್ಟೇ ನಾವು ಬಯಸಿದ್ದಾದ್ರೆ ಸ್ವರ್ಗದಲ್ಲಿ ಪೂರ್ತಿ ಸುಖ, ಅಲ್ಲಿ ದುಃಖ ಇಲ್ಲ. ಅಂದ್ರೆ ಸ್ವರ್ಗ ಅಂದ್ರೆ ಹಾಗೆ, ಅಂದ್ರೆ ದುಃಖ ಅಂದ್ರೆ ಏನು, ಮತ್ತೆ ವಾಪಸ್ ತಿರುಗಿ ಬರುವುದೇ ದುಃಖ, ಮತ್ತೆ ಅವರು ಮೃತ್ಯು ಲೋಕಕ್ಕೆ ಬರುವುದೇ ದುಃಖ. ಅಲ್ಲಿ ಪುಣ್ಯ ಕ್ಷೀಣವಾಗತ್ತೆ. ಪುಣ್ಯ ಕ್ಷೀಣವಾದಾಗ ಅವ್ರು ಏನಾಗ್ತಾರೆ, ಮತ್ತೆ ಅವರು ಈ ಭೌತಿಕ ಅಂದ್ರೆ ಇಲ್ಲಿ ಮೃತ್ಯು ಲೋಕ ಭೂಮಿಗೆ ಬರ್ಬೇಕಾಗತ್ತೆ. ಅವರು ಮತ್ತೆ ಇಲ್ಲಿ ಹುಟ್ಟಬೇಕಾಗತ್ತೆ. ಇಲ್ಲಿ ಮತ್ತೆ ಅವರು ಸಾಯೋದು, ಮತ್ತೆ ಈ ಮೃತ್ಯು ಲೋಕಕ್ಕೆ ಅವರು ಬರ್ಬೇಕಾಗಿದೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಮೃತ್ಯು ಲೋಕೆ ಕ್ಷೀಣೆ ಪುಣ್ಯ ಮರ್ತ್ಯು ಲೋಕಂ ವಿಶಂತಿ. ಈ ರೀತಿಯಾಗಿ ಅವರು ಸುಖವನ್ನಷ್ಟೇ ಅರಿಸೋರು ಮತ್ತೆ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಮತ್ತೆ ಸಾಯ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅನನ್ಯಾಶ್ಚಿಂತಯಂತೋ ಮಾ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹರೇ ಕೃಷ್ಣ ಮಾತಾಜಿ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಸೊ ಅದರಿಂದ ಬೇರೆ ಇತರ ದೇವತೆಗಳನ್ನ ನಾವು ಪೂಜಿಸಿದಾಗ ನಾವು ಏನಾದ್ರೂ ಕೇಳ್ಕೊಳ್ಬಹುದು. ಆದರೆ ಕೃಷ್ಣನಲ್ಲಿ ಅನನ್ಯ ಭಕ್ತಿಯನ್ನ ಮಾಡುವಾಗ ನಾವು ಅವನ ಹತ್ರ ಏನು ಕೇಳ್ಕೊಳ್ಳುವಂಗಿಲ್ಲ. ಯಾಕೆಂದ್ರೆ ಅವನೇ ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಏನ್ ಹೇಳಿದ್ದಾನೆ ಅವನು? ನಾನು ಇದ್ದದ್ದನ್ನ ಕಾಪಾಡ್ತೇನೆ, ಇಲ್ಲದನ್ನ ಕೊಡುತ್ತೇನೆ. ಅವನಿಗೆ ಗೊತ್ತಿದೆ ಯಾರಿಗೆ ಏನ್ ಕೊಡಬೇಕು ಅನ್ನುವಂಥದ್ದು, ಅದನ್ನ ಅವನು ಕೊಡುತ್ತಾನೆ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾನೆ. ಸೊ ಇದು ಒಂದು ಚಿಕ್ಕ ಮಹಾ ಭಾಗವತದಲ್ಲಿ ಒಂದು ಕಥೆ ಬರುತ್ತೆ. ಅರ್ಜುನ ಪಂಡಿತನಿಗೆ ಈ ಶ್ಲೋಕ ಬಹಳ ಇಷ್ಟ. ಅವನು ಯಾವಾಗ್ಲೂ ಈ ಶ್ಲೋಕವನ್ನ ಹೇಳ್ತಾ ಇದ್ದಂತೆ. ಅನನ್ಯ ಚಿಂತೆಯಂತೋಮ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಮಹಾಮ್ಯ. ಈ ಶ್ಲೋಕವನ್ನು ಓದ್ತಾ ಇದ್ದ. ಕಡು ಬ್ರಾಹ್ಮಣ, ಆ ಕಡೆ ಮನೆಯಲ್ಲಿ ಏನಿಲ್ಲ ತಿನ್ಲಿಕ್ಕೆ. ಹೆಂಡತಿ ಬೈತಾಳೆ, 4 ದಿವಸದಿಂದ ಬೆಂಕಿ ಹಚ್ಚಿಲ್ಲ ಅಡಿಗೆ ಮನೆಯಲ್ಲಿ, ಏನಾದ್ರೂ ಇದೆಯಾ ಅಂತ ನೋಡ್ಕೊಂಡು ಬನ್ನಿ, ಬೇಯಿಸ್ಬೇಕೇನಾದ್ರೂ ಊಟಕ್ಕೆ ಅಂದ್ರೆ. ಸೊ ಅವನು ಈ ಶ್ಲೋಕವನ್ನು ಓದ್ತಿದ್ದವನು ಹಾಗೆ ಅಲ್ಲಿಂದ ಎದ್ದು ಹೋಗ್ತಾನೆ, ಏನಾದ್ರೂ ಸಿಗ್ಬಹುದಾ ಅಂತ. ಹಾಗೆ ಅವನು ಆಚೆ ಹೋಗ್ತಾನೆ. ಇವರು ನೋಡ್ತಾಳೆ ಈ ಶ್ಲೋಕ ಅಲ್ಲಿರುವಂತಹದ್ದು. ಇದನ್ನ ಓದಿ ಏನು ಭಗವಂತ ಹೀಗೆ ಹೇಳ್ತಾ ಇದ್ದಾನೆ, ನಮಗ್ ಮಾತ್ರ ಏನು ಕೊಟ್ಟಿಲ್ಲ, ಅತ್ಯಂತ ಬಡತನವನ್ನ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳಿ ಅವಳು ಆ ಶ್ಲೋಕದ ಮೇಲೆ ತುಂಬಾ ಜೋರಾಗಿ ಗೀಚ್ತಾಳೆ. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಇಬ್ರು ಹುಡುಗರು ಗಾಡಿ ತುಂಬಾ ಸಾಮಾನು ಇಟ್ಕೊಂಡು ಆ ಮನೆಗೆ ಬರ್ತಾರೆ. ಮನೆಗೆ ಬಂದವರು ಕೊಟ್ಟು ಆ ತಾಯಿಗೆ ಹೇಳ್ತಾರೆ, ನೋಡಿ ನಿಮ್ಮ ಇವರು ಕಳಿಸ್ಕೊಟ್ಟಿದ್ದಾರೆ, ಎಲ್ಲೋ ಯಾರ್ದೋ ಮನೇಲಿ ಏನೋ ಕಾರ್ಯಕ್ರಮ ಇತ್ತು, ಅವರು ಈ ತರ ಅವ್ರಿಗೆ ಕೊಟ್ಟಿದ್ದಾರೆ ಇದನ್ನೆಲ್ಲ ದಾನವಾಗಿ, ಅದನ್ನು ನಿಮ್ಗೆ ಇಲ್ಲಿ ಮುಟ್ಸ್ಲಿಕ್ಕೆ ಅವ್ರು ಹೇಳಿದ್ದಾರೆ ಅಂತ. ಅಲ್ಲಿ ಇಬ್ರು ಬಂದಿರುವಂತಹ ಸುಂದರ ಹುಡುಗರಲ್ಲಿ ಒಬ್ಬನ ಹಣೆಗೆ ಜೋರಾಗಿ ಅಂದ್ರೆ ಈ ತರ ಗಾಯ ಆಗಿ ಸ್ವಲ್ಪ ರಕ್ತ ಬರ್ತಾ ಇತ್ತಂತೆ ಹೊರಗಡೆ. ಅವಳು ಕೇಳ್ತಾಳಂತೆ ಏನಾಯ್ತು ಅಂತ. ಅವ್ನು ಹೇಳ್ತಾನೆ, ಇಲ್ಲ ಹೀಗೆ ನಾವು ಆ ಕಡೆ ಬರುವಾಗ ಆಟ ಆಡುವಾಗ ಸ್ವಲ್ಪ ಇದು ಗೀರ್ಕೊಂಡು ಆ ತರ ಆಗ್ತಾ ಇದೆ ಅಂತ. ಆಮೇಲೆ ಅವರೆಲ್ಲ ಇಡಿಸ್ಬಿಟ್ಟು ಹೋಗ್ತಾರೆ. ಸ್ವಲ್ಪ ಹೊತ್ತಿಗೆ ಹತಾಶನಾಗಿ ಬರ್ತಾನೆ ಅರ್ಜುನ ಪಂಡಿತ, ಏನೂ ಸಿಗ್ಲಿಲ್ಲ ಅವನಿಗಲ್ಲಿ. ಅವನು ಬಂದಾಗ ಹೆಂಡತಿ ಬಹಳ ಖುಷಿಯಿಂದ, ಇವತ್ತು ಎಲ್ಲೋಗಿದ್ರಿ, ಯಾರು ಕೊಟ್ರು ಇಷ್ಟೊಂದು? ಅವನಿಗೆ ಆಶ್ಚರ್ಯ ಆಗತ್ತೆ. ಅವನು ಏನು ಮಾತಾಡದೆ ಮತ್ತೆ ವಾಪಸ್ ತನ್ನ ಜಾಗಕ್ಕೆ ಹೋಗ್ತಾನೆ. ತನ್ನ ಜಾಗಕ್ಕೆ ಹೋಗಿ ನೋಡ್ತಾನೆ. ಅವ್ರು ಹೇಳ್ತಾಳೆ, ಹೀಗೆ ಒಂದು ಹುಡುಗ ಬಂದಿದ್ದ, ಅವನಿಗೆ ತಲೆ ಮೇಲೆ ಹಣೆ ಮೇಲೆ ತುಂಬಾ ಗೀಚ್ಕೊಂಡು ರಕ್ತ ಬರ್ತಾ ಇತ್ತು. ಅವಳು ಆ ರೀತಿಯಾಗಿ ಅವನು ಅಲ್ಲಿ ಹೋಗಿ ಮತ್ತೆ ತನ್ನ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಆ ಶ್ಲೋಕ ಓದ್ಲಿಕ್ಕೆ ಹೋಗ್ತಾನೆ. ಮತ್ತೆ ಅನನ್ಯಾಶ್ಚಿಂತೆ ಅಂತೋಮ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯ. ಅಲ್ಲಿ ನೋಡಿದಾಗ ಅವಳು ಫುಲ್ ಜೋರಾಗಿ ಗೀಚಿದ್ಲು. ಅವನಿಗೆ ಅರ್ಥ ಆಗತ್ತೆ, ಓ ಕೃಷ್ಣ ಬಂದು ಎಲ್ಲವನ್ನ ಕೊಟ್ಟು ಹೋಗಿದ್ದಾನೆ ಅಲ್ಲಿ ಅನ್ನುವಂತಹದ್ದು. ಸೊ ಇದು ಭಗವಂತ ಯಾವುದಾದ್ರೂ ಒಂದು ರೂಪದಲ್ಲಿ ಖಂಡಿತವಾಗಿ ಸಹಾಯ ಮಾಡ್ತಾನೆ.
ಅವನ ಭಕ್ತಿಯನ್ನು ನಾವು ಮಾಡಬೇಕು, ಅವನಲ್ಲಿ ಪೂರ್ತಿಯಾದ ವಿಶ್ವಾಸವನ್ನು ಇಡಬೇಕು. ಅಂತಹ ಒಂದು ಪ್ರಾಸೆಸ್ಸಲ್ಲಿ ನಾವು ನಮ್ಮ ಕೆಲವು ಈ ಈ ಏನು ನಮ್ಮ ಕೆಲವು ಶುದ್ಧತೆಯನ್ನು, ಪರಿಶುದ್ಧತೆಯನ್ನು ನಾವು ಓರೆಗಲ್ಲಿಗೆ ಹಚ್ಚಬೇಕಾಗತ್ತೆ. ಅದು ಬರುತ್ತೆ. ಯಾಕೆಂದ್ರೆ ನಾವು ಎಷ್ಟು ಪ್ರಾಪಂಚಿಕ ವಿಷಯಗಳಲ್ಲಿ ಮುಳುಕೊಂಡಿರ್ತೇವೆ ಅಂದ್ರೆ, ಭಕ್ತಿ ಮಾಡಿದ್ರೆ ನಾವೆಲ್ಲೋ ಏನೋ ಆಗ್ಬಿಡುತ್ತೇನೋ ನಮಗೆ ಅನ್ನುವಂತಹ ಒಂದು ಭಯ ಅದೇ ಬೇಕು. ಪ್ರಾಪಂಚಿಕ ವಿಷಯಗಳಲ್ಲೇ ನಾವಿದ್ದಾಗ ಮಾತ್ರ ನಾವು ಸರಿಯಾಗಿ ಬದುಕಲಿಕ್ಕೆ ಆಗತ್ತೆ. ಅಟ್ಲೀಸ್ಟ್ ಬದುಕಲಿಕ್ಕೆ ಅಂದ್ರೆ ಪ್ರತಿನಿತ್ಯ ದುಡ್ಡಾದ್ರೂ ಸಿಗತ್ತಲ್ಲ ಅಂತ. ಆ ಬರೀ ಭಕ್ತಿ ಮಾಡಿದ್ರೆ ಎಲ್ಲಿಂದ ಸಿಕ್ಬಿಡತ್ತಪ್ಪ. ಆದ್ರೆ ಭಗವಂತ ಖಂಡಿತವಾಗಿಯೂ ಭಕ್ತಿಯನ್ನ ಮಾಡಿಕೊಂಡು ಒಂದೇ ಸಲ ಎಲ್ಲ ಬಿಟ್ಟು ಹೋಗ್ಲಿಕ್ಕೆ ಡೆಫಿನೆಟ್ಲಿ ಆಗೋದಿಲ್ಲ. ಆದ್ರೆ ಈ ಎಲ್ಲ ಜ್ಞಾನ ಇರುವುದು ಯಾಕೆ? ನಾವು ಬೇರೆಯವರಿಗೆ ಹೇಳಲಿಕ್ಕಲ್ಲ. ಈ ಜ್ಞಾನ ನಮ್ಮನ್ನ ನಾವು ಉದ್ಧಾರ ಮಾಡಿಕೊಳ್ಳಿಕ್ಕೆ. ಆತ್ಮವೇ ಬಂಧು ಅಂದ್ರೆ ಈ ಆತ್ಮವೇ ಅಂದ್ರೆ ನಮಗೆ ಬಂಧು ಅಥವಾ ಶತ್ರು. ಈ ಆತ್ಮದ ಉದ್ಧಾರ ನಾವು ಮಾಡ್ಕೋಬೇಕು. ಮನಸ್ಸು ಬಂಧುರಾತ್ಮ ಮನಸ್ತಸ್ಯ. ಸೊ ಈ ಮನಸ್ಸು ಅನ್ನುವಂಥದ್ದು ಹೇಗೆ ನಮಗೆ ಬಂಧುವಾಗಿ ಈ ಆತ್ಮದ ಉದ್ಧಾರ ನಾವು ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಅದರಿಂದ ಅಲ್ಲಿ ಭಗವಂತ ಖಂಡಿತವಾಗಿಯೂ ಯಾವುದಾದ್ರೂ ಒಂದು ರೂಪದಲ್ಲಿ ಅವನು ನಮಗೆ ಖಂಡಿತವಾಗಿಯೂ ಸಹಾಯ ಮಾಡೇ ಮಾಡ್ತಾನೆ. ನಮಗೆ ಅವಶ್ಯಕತೆ ಇರುವುದನ್ನು ಅವನು ಕೊಡ್ತಾನೆ ಮತ್ತು ನಮ್ಮ ಹತ್ರ ಇದ್ದಿದ್ದನ್ನು ಅವನು ಕಾಪಾಡ್ತಾನೆ. ಸೊ ಕೃಷ್ಣನ ಹತ್ರ ನಾವು ಯಾವುದನ್ನು ದೇಹಿ ಅಂತ ಹೇಳುವಾಗಿಲ್ಲ. ಅವನಿಗೆ ಬರೀ ಶ್ರದ್ಧೆ, ಅವನಿಗೆ ಯಾವ ರೀತಿ ಶ್ರದ್ಧೆ ಮಾಡಬೇಕು ಅನ್ನೋದನ್ನು ಅವನು ಹೇಳ್ತಾನೆ ಮುಂದೆ. ಯೇಪ್ಯನ್ಯ ದೇವತಾ ಭಕ್ತ್ಯಾ ಯಜಂತೆ ಶ್ರದ್ಧೆಯಾನ್ವಿತಾ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಹರೇ ಕೃಷ್ಣ ಮಾತಾಜಿ. ದೀಪಾ ಮಾತಾಜಿ ಓದಿ. ಕುಂತಿಯ ಮಗನಾದ ಅರ್ಜುನನೇ ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಸೊ ನಾವೀಗ ಪ್ರತಿ ಸಲ ಎಲ್ಲೇ ಪೂಜೆ ಮಾಡಿದ್ರು, ಯಾರಿಗೆ ಪೂಜೆ ಮಾಡಿದ್ರು ಅದು ಭಗವಂತನಿಗೆ ಸೇರತ್ತೆ. ಆದ್ರೆ ಅವರಿಗೆ ಅದು ಸರಿಯಾದ ಅರ್ಥ ಗೊತ್ತಿರೋದಿಲ್ಲ. ಅಂದ್ರೆ ಅವರು ಪೂಜೆ ಮಾಡ್ತಾರೆ, ಆದರೆ ಕೃಷ್ಣನೇ ಬೇರೆ, ಇತರ ದೇವತೆಗಳೇ ಬೇರೆ, ಮತ್ತೆ ಇವರೆಲ್ಲ ಅತ್ಯಂತ ಶ್ರೇಷ್ಠರು, ಅಂದ್ರೆ ಕೃಷ್ಣನಿಗಿಂತ ಶ್ರೇಷ್ಠರು. ಆ ರೀತಿಯಾಗ ಕೆಲವರು ಅದನ್ನ ಮಾಡ್ತಾರೆ. ಆದರೆ ಭಗವಂತ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದ್ರೆ, ನಾವು ನೋಡ್ಬೋದು ಪ್ರತಿ ಯಾವುದೇ ಒಂದು ಪೂಜೆ ಮಾಡಿದರೂ ಕೃಷ್ಣನಿಗೆ ಅರ್ಪಿಸದೆ ಆ ಪೂಜೆ ಮುಗಿಯೋದಿಲ್ಲ. ಕೃಷ್ಣಾರ್ಪಣ ಮಸ್ತು ಅಂತಾನೆ ನಾವು ಹೇಳುತ್ತೇವೆ. ಮತ್ತೆ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ನಾವು ಯಾವ ದೇವರಿಗೆ ನಮಸ್ಕಾರ ಮಾಡಿರೋದು ಕೇಶವಂ ಪ್ರತಿಗಚ್ಚತಿ. ಯಾಕೆಂದ್ರೆ ಎಲ್ಲ ದೇವತೆಗಳ ಮೂಲ ಅವನು. ಸೊ ಎಲ್ಲವೂ ಅವನಲ್ಲಿಯೇ ಇರುವಂತಹವರು ದೇವತೆಗಳು. ಸೊ ಪ್ರಭುಪಾದರು ಒಂದು ಉದಾಹರಣೆಯಾಗಿ ಏನು ಕೊಡ್ತಾರೆ ಅಂದ್ರೆ, ಅವನ ಅಂಗಾಂಗಗಳು ಎಲ್ಲ ದೇವತೆಗಳು ಅನ್ನುವಂತಹ ರೀತಿಯಲ್ಲಿ ಅವರು ಹೇಳ್ತಾರೆ. ಸೊ ಆದ್ರಿಂದ ಅವರಿಗೆ ಅಂದ್ರೆ ಈ ಜ್ಞಾನ ಇಲ್ಲದೆ ಇರುವಾಗ ಏನಾಗತ್ತೆ, ಅಪರಿಪೂರ್ಣ ಜ್ಞಾನದಿಂದ ಅದು ಕೆಲವೊಂದು ಟೈಮ್ ಅವರೇ ಮಿಸ್ಕನ್ಸೀವ್ಡ್ ಅಂದ್ರೆ ತಪ್ಪಾಗಿ ಕೆಲವೊಂದು ಗ್ರಹಿಸಿರ್ತಾರೆ ಅನ್ನೋದನ್ನ ಅವನು ಇಲ್ಲಿ ಭಗವಂತ ಅವನು ಹೇಳ್ತಾ ಇದ್ದಾನೆ. ತಪ್ಪು ರೀತಿಯಲ್ಲಿ ಅವರು ಅದನ್ನ ಮಾಡ್ತಾರೆ ಅನ್ನುವಂಥದ್ದು. ಯಾಂತಿ ದೇವವೃತ ದೇವಾನ್ ಪಿತೃನ್ಯಾಂತಿ ಪಿತೃವೃತ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ಹರೇ ಕೃಷ್ಣ ಮಾತಾಜಿ ಓದಿ. ನೈನಾ ಮಾತಾಜಿ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ. ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ. ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ. ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಈಗ ನಾವೇ ಅಂದ್ರೆ ಇದ್ ಮಾಡ್ಕೋಬೇಕು. ಯಾವ್ಯಾರು ಬೇರೆ ಬೇರೆ ದೇವತೆಗಳನ್ನ ಪೂಜಿಸ್ತಾರೆ ಅವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ, ಅವರ ಮಧ್ಯೆ ಹುಟ್ಟುತ್ತಾರೆ. ಮತ್ತೆ ಪಿತೃಗಳನ್ನ ಪೂಜಿಸ್ತಾರೆ ಕೆಲವರು, ಪಿತೃಗಳ ಲೋಕಕ್ಕೆ ಅವರು ಹೋಗ್ತಾರೆ, ಅಲ್ಲಿ ಮತ್ತೆ ಜನ್ಮ ತಾಳ್ತಾರೆ. ಭೂತಗಳನ್ನ ಪೂಜಿಸುವವರು ಭೂತಗಳ ಲೋಕಕ್ಕೆ ಹೋಗ್ತಾರೆ. ಕೆಲವರು ಭೂತಾರಾಧನೆಯ ಭೂತಗಳ ವಿಶಿಷ್ಟವಾಗಿ ಪೂಜೆಯನ್ನ ಮಾಡ್ತಾರೆ. ಮತ್ತೆ ಕೆಲವರು ಭಗವಂತನ ಕೃಷ್ಣನನ್ನ ಆರಾಧಿಸ್ತಾರೆ, ದೇವೋತ್ತಮ ಪರಮಪುರುಷನನ್ನ ಆರಾಧಿಸ್ತಾರೆ. ಅವರು ನನ್ನೊಡನೆ ಇರುತ್ತಾರೆ ಅನ್ನೋದನ್ನ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಓದದೇ ಇರೋರು ಯಾರಾದ್ರೂ ಓದಿ. ಹರೇ ಕೃಷ್ಣ.
ಹರೇ ಕೃಷ್ಣ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಶ್ರೀಲ ಪ್ರಭುಪಾದ ನಮ್ಗೆ ಏನ್ ಹೇಳ್ತಾರೆ ಇಲ್ಲಿ, ದಯವಿಟ್ಟು ಮ್ಯೂಟ್ ಮಾಡ್ತಾನೆ 1 ಸೆಕೆಂಡ್. ವಲ್ಲಭ ಪ್ರಭುಜಿ ಐ ಥಿಂಕ್ ಅವ್ರು ಓದಕ್ ಟ್ರೈ ಮಾಡ್ತಾ ಇದ್ದಾರೆ, ಅವ್ರಿಗೆ ಸರಿ ಸೌಂಡ್ ಬರ್ತಾ ಇದೆ. ಓಕೆ, ಸೊ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಮ್ಮ ಹತ್ರ ಏನಿಲ್ಲ ಅಂದ್ರೂ ನಾವು ಅವನಿಗೆ ಏನ್ ಕೊಡ್ಬೋದು, ಏನನ್ನ ಅರ್ಪಿಸ್ಬೋದು, ಅವನಿಗೆ ಅರ್ಪಿಸ್ಲಿಕ್ಕೆ ಏನಿಲ್ಲ ಅಂತ ಚಿಂತೆ ಮಾಡೋದು ಬೇಡ. ನಮ್ಮ ಹತ್ರ ಒಂದು ಎಲೆ ಅಂದ್ರೆ ತುಳಸಿ ಎಲೆಯನ್ನ ನಾವು ಅವನಿಗೆ ಅರ್ಪಿಸಬಹುದು, ಅಥವಾ ಒಂದು ಲೋಟ ನೀರಿಗೆ ತುಳಸಿ ಎಲೆಯನ್ನು ಹಾಕಿ ಕೃಷ್ಣಾರ್ಪಣ ಮಸ್ತು ಅಂತ ನಾವು ಅವನಿಗೆ ಅರ್ಪಿಸಬಹುದು, ಅಥವಾ ಒಂದು ಹಣ್ಣಿದ್ರೆ ಅದನ್ನ ನಾವು ಅವನಿಗೆ ಅರ್ಪಿಸಬಹುದು, ಒಂದು ಹೂವು ಅವನಿಗೆ ಅರ್ಪಿಸಬಹುದು. ಆ ರೀತಿಯಾಗಿ ಅವನಿಗೆ ನಾವು ಇಷ್ಟು ಕೊಟ್ರೆ ಸಾಕು, ಅವನಿಗೆ ಏನು ಮಹಾ ಎಲ್ಲೋ ಕೊಡ್ಬೇಕು ಅಂತ ಇಲ್ಲ. ಹಾಗಂದ ಮಾತ್ರಕ್ಕೆ ಪ್ರಭುಪಾದ ಏನ್ ಹೇಳ್ತಾರೆ ಅಂದ್ರೆ, ಭಗವಂತನಿಗೆ ಕೊಡಲಿಕ್ಕೆ ನಾವು ಜಿಪುಣರಾಗಬಾರ್ದು. ಭಗವಂತನಿಗೆ ನಾವು ಯಥೇಚ್ಛವಾಗಿ ದಾನ ಮಾಡಬೇಕು ಭಗವಂತನ ಕುರಿತಾಗಿ. ಅವನಿಗೆ ಮತ್ತೆ ಆಹಾರವನ್ನು ಸಹಿತ ನೈವೇದ್ಯಕ್ಕೆ ನಾವು ಏನು ಮಾಡ್ತೇವೆ, ಬರೀ ಹಣ್ಣು ಸಾಕು ಭಗವಂತನೇ ಹೇಳಿದ್ದಾನೆ ಅಂತ ನಾವು ಅವನಿಗೇನು ಮಾಡದೇ ಇರುವಂತಹದ್ದಲ್ಲ. ಅದರಿಂದ ಭೋಗ ಅರ್ಪಣೆ ಅವನಿಗೆ ಮಾಡಬೇಕು. ಅದನ್ನು ನಾವು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಲಿಕ್ಕೆ ಅಷ್ಟೇ ನಮಗೆ ಸಂತೃಪ್ತಿ ಸಿಗತ್ತೆ. ಅಂದ್ರೆ ಸೇವಿಸೋದ್ರಿಂದ ಪ್ರಸಾದ ನಮ್ಮನ್ನ ಆಂತರಿಕವಾಗಿ ಶುದ್ಧ ಮಾಡತ್ತೆ. ಪ್ರಸಾದವನ್ನು ಸಹಿತ ನಾವು ಅಷ್ಟು ಅಂದ್ರೆ ಏನೋ ಒಂದು ತಿಂಡಿ ಅಂತ ತಿಳ್ಕೊಳ್ಬಾರ್ದು. ಪ್ರಸಾದದಲ್ಲಿ ಒಂದು ಚೈತನ್ಯ ಇದೆ, ಆ ಚೈತನ್ಯ ನಮ್ಮನ್ನ ಶುದ್ಧ ಮಾಡುತ್ತೆ, ಪರಿಶುದ್ಧಗೊಳಿಸುತ್ತೆ ಪ್ರಸಾದ ಸ್ವೀಕಾರ ಮಾಡುವುದು. ಅದರಿಂದ ನಾವು ಏನನ್ನಾದ್ರೂ ಭಗವಂತನಿಗೆ ಅರ್ಪಿಸೋದು ಅಂದ್ರೆ ಭಗವಂತ ಇಷ್ಟು ಹೇಳಿದ್ದಾನೆ ಅಂತ ಅಷ್ಟೇ ಅಂತಲ್ಲ, ನಮ್ಮ ಹತ್ರ ಶಕ್ತ್ಯಾನುಸಾರ ಎಷ್ಟು ಮಾಡ್ಲಿಕ್ಕೆ ಆಗತ್ತೋ ಅಷ್ಟನ್ನು ನಾವು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಚಿಂತೆ ಮಾಡಬಾರ್ದು. ಅದು ಸಹಿತ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ನಾವು ನಮ್ಮನ್ನ ಅದು ಒಂದು ಕಾರಣ ಆಗ್ಬಾರ್ದು ಅನ್ನೋದನ್ನ ನಾವಿಲ್ಲಿ ಹೇಳ್ಕೊಳ್ಬೇಕು. ಯತ್ಕರೋಷೆ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವಂ ಅದರ್ಪಣಂ. ಹರೇ ಕೃಷ್ಣ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಸೊ ಭಗವಂತ ಹೇಳ್ತಾ ಇದ್ದಾನೆ, ನೀನು ಏನನ್ನಾದ್ರೂ ಜೀವನದಲ್ಲಿ ಭುಂಜಿಸು, ನೀನು ಅದನ್ನು ಅನುಭವಿಸು. ಆದರೆ ಅವನೇ ಹೇಳ್ತಾ ಇದ್ದಾನೆ, ನೀನು ಏನನ್ನಾದ್ರೆ ಮಾಡೋದನ್ನ ಅದರ ಫಲವನ್ನ ನನಗೆ ಕಾಣಿಕೆಯಾಗಿ ಅರ್ಪಿಸು. ಕರ್ಮದ ಫಲಗಳನ್ನ ನಾವು ಭಗವಂತನಿಗೆ ಬಿಟ್ಟು ಬಿಡುವಂತಹದ್ದು, ಅಲ್ಲಿ ಅದನ್ನ ಹೇಳ್ತಾ ಇದ್ದಾನೆ. ಅದರಿಂದ ನಾರ್ಮಲಿ ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಹೇಗೆ ಭಗವಂತನ ಸೇವೆ ಮಾಡಬೇಕು. ನಾವು ಎಷ್ಟನ್ನೋ ದುಡಿತೇವೆ, ನಾವು ದುಡಿದಿದ್ರಲ್ಲೇ 50% ಭಗವಂತನಿಗೋಸ್ಕರ ಇಟ್ಟರೆ, ಇನ್ನು 25% ನಮ್ಮ ದೈನಂದಿನ ಖರ್ಚಿಗೆ ಉಪಯೋಗಿಸ್ಕೊಂಡ್ರೆ, ಇನ್ನು 25% ನಾವು ಸೇವಿಂಗ್ಸ್ ಮಾಡಬೇಕು ಅಂತ ಅದು ಭಗವಂತ ಹೇಳ್ತಾ ಇರುವಂತ. ಅದರಿಂದ ಯಾರು ಇಲ್ಲ ನಂದು 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 ನಾವು ಅದನ್ನ ಕೂಡಿಟ್ಕೊಳ್ಲಿಕ್ಕೆ ಹೋದ್ರೆ ಅದು ನಮ್ಗಂತೂ ಸಿಗುವುದಿಲ್ಲ, ಬೇರೆ ಯಾರು ಉಪಯೋಗಿಸ್ತಾರೋ ಗೊತ್ತಿಲ್ಲ. ಆಮೇಲೆ ಹಾಗೆ ಆಗತ್ತೆ. ಎಷ್ಟೋ ಜನ ನೋಡ್ತೇವೆ ಅಷ್ಟು ದುಡ್ಡನ್ನ ಕ್ರೋಢೀಕರಿಸ್ಕೊಳ್ತಾರೆ, ಆದ್ರೆ ಏನ್ ಮಾಡ್ತಾರೆ ಕೊನೆಗೆ ಅವ್ರ ಕೈಯಲ್ಲಿ ಅದು. ಆದ್ರೆ ಭಗವಂತನ ಸೇವೆಗೆ ನಾವು ಹಾಕ್ತಾ ಹೋದರೆ ಅವನು ಮತ್ತೆ ಮತ್ತೆ ನಮಗೆ ಕೊಡ್ತಾನೆ. ಅದು ಆದ್ರಿಂದ ಈ ರೀತಿಯಾಗಿ ಅವನು ಹೇಳ್ತಾ ಇದ್ದಾನೆ, ನೀನು ಏನನ್ನಾದ್ರೂ ಭುಂಜಿಸು, ಏನನ್ನಾದ್ರೂ ಮಾಡಾದ್ರೆ ಅದನ್ನು ನನಗೆ ಫಲವಾಗಿ ಅರ್ಪಿಸು, ನನಗೆ ಅದನ್ನ ಕೊಟ್ಟು ಬಿಡು. ಅಂದ್ರೆ ಯಾವುದೇ ತಪಸ್ಸನ್ನ ಮಾಡೋದನ್ನು ನೀನು ನನಗೆ ಕಾಣಿಕೆಯಾಗಿ ಕೊಡು ಅನ್ನೋ ಮಾತನ್ನ ಹೇಳ್ತಾನೆ. ಸಮೋಹಂ ಸರ್ವಭೂತೇಶು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿ ತೇ ತೇಷು ಚಾಪ್ಯಹಂ. ಹರೇ ಕೃಷ್ಣ. ಮಾತಾಜಿ ಓದಿ. ಹರೇ ಕೃಷ್ಣ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ. ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಹರೇ ಕೃಷ್ಣ ಗುರುಜಿ.
ಕೃಷ್ಣ ಹೇಳ್ತಾ ಇದ್ದಾನೆ, ಯಾವ ಜೀವಿಯ ಮೇಲೆ ತನಗೆ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ, ಅವನು ತಟಸ್ಥನಾಗಿರ್ತಾನೆ. ಯಾಕೆಂದ್ರೆ ಇವನ್ ಪಾಂಡವರೇ ಇರಬಹುದು, ದ್ರೌಪದಿಯೇ ಇರಬಹುದು, ಎಲ್ಲಿ ತನಕ ಅವರು ಅವನ ಸಹಾಯ ಕೇಳಲಿಲ್ವೋ ಅಲ್ಲಿ ತನಕ ಅವನು ಸಹಾಯ ಮಾಡಲಿಲ್ಲ. ಅದರಿಂದ ಅವನು ಯಾರ ಪ್ರತಿಯೊಂದು ಯಾರ ಮೇಲೂ ಅವನು ಅಂದ್ರೆ ಪಾರ್ಶಿಯಾಲಿಟಿ ಮಾಡೋದಿಲ್ಲ, ಅಸೂಯೆ ಅವರಿಗೆ ಇಲ್ವೇ ಇಲ್ಲ. ಅದರಿಂದ ಎಲ್ಲರಿಗೂ ಅವನು ಸಮನಾಗಿಯೇ ಇರ್ತಾನೆ. ಆದರೆ ಯಾರು ಅವನ ಭಕ್ತಿಯನ್ನು ಮಾಡ್ತಾರೆ ಅವರು ನನಗೆ ಸ್ನೇಹಿತರು ಮತ್ತು ನನ್ನಲ್ಲಿ ಅವರಿದ್ದಾರೆ ಮತ್ತು ನಾನು ಅವನಿಗೆ ಸ್ನೇಹಿತ. ಆ ರೀತಿಯಾಗಿ ಭಗವಂತ ಹೇಳ್ತಾ ಇದ್ದಾನೆ. ಅದರಿಂದ ನಾವು ಕೃಷ್ಣ ಭಕ್ತಿ ಪ್ರಾಪ್ತಿರಸ್ತು, ನಮಗೆ ಕೃಷ್ಣ ಭಕ್ತಿ ಬೇಕು ಅಂತ ಆದ್ರೆ ನಾವು ಅವನ ಕುರಿತಾಗಿ ಅವನ ಸೇವೆಯನ್ನು ಮಾಡಲಿಕ್ಕೆ ರೆಡಿ. ಅಪಿ ಚೇಸು ದುರಾಚಾರೋ ಭಜತೆ ಮಾಮನನ್ಯ ಭಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಹರೇ ಕೃಷ್ಣ ಗುರುಜಿ. ಈಗ ಕೆಲವರು ಆತರ ಮಾಡ್ತಾರೆ, ಕೆಲವಕ್ಕೆ ಹೀನ ಕಾರ್ಯ ಮಾಡ್ತಾ ಇರಬಹುದು, ಆದ್ರೆ ಅವರು ಭಕ್ತಿಯನ್ನ ಮಾಡ್ತಾ ಇದ್ರೆ ಭಗವಂತನ ಪ್ರೇರಣೆಯಿಂದ ಅವರು ಆ ಕಾರ್ಯವನ್ನು ಬಿಡ್ತಾರೆ. ಆದ್ರಿಂದ ಅವರು ಭಕ್ತಿಯನ್ನ ಮಾಡ್ತಾ ಇದ್ರೆ ಅಂದ್ರೆ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿ ಮಾಡ್ತಾ ಇದ್ರೆ ಆ ಕಾರ್ಯವನ್ನು ಅವರು ಬಿಡ್ತಾರೆ. ಅದರಿಂದ ಅವರನ್ನು ನಾವು ಸಾಧು ಅಂತ ತಿಳ್ಕೊಳ್ಬೇಕು. ಮತ್ತೆ ಯಾಕೆಂದ್ರೆ ಅವನು ತನ್ನ ನಿರ್ಧಾರದಲ್ಲಿ ಸರಿಯಾಗಿರ್ತಾನೆ. ಆದ್ರೆ ಯಾರು ಭಗವಂತನಿಗೆ ಶರಣಾಗಿರ್ತಾನೆ ಅವನು, ಸೊ ಕ್ರಮೇಣವಾಗಿ ಅವನು ಅಲ್ಲಿಂದ ಹೊರಗೆ ಬರ್ತಾನೆ. ಅದಕ್ಕೆ ಬೇಕಾದ ಸರಿಯಾದ ವ್ಯವಸ್ಥೆಯನ್ನ ಕೃಷ್ಣ ಅಲ್ಲಿ ಕಲ್ಪಿಸ್ತಾನೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಹರೇ ಕೃಷ್ಣ. ಕೃಷ್ಣ ಹೇಳ್ತಾ ಇದ್ದಾನೆ, ಭಗವಂತ ಸ್ವತಃ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಅಂತಹ ಯಾರು ಅವನ ಭಕ್ತಿಯನ್ನ ಮಾಡ್ಕೊಳ್ತಾರೋ ಅವರು ಖಂಡಿತವಾಗಿಯೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ನೀನು ಹೇಳು ಅಂತ ಅರ್ಜುನಿಗೆ ಹೇಳ್ತಾ ಇದ್ದಾನೆ. ಅವರು ಧರ್ಮಾತ್ಮರಾಗ್ತಾರೆ, ಶೀಘ್ರವಾಗಿ ಧರ್ಮಾತ್ಮನಾಗ್ತಾನೆ. ಅದೇ ಹೇಳಿದ್ನಲ್ಲ, ಆ ಭಗವಂತ ಅವನಿಗೆ ಅಂತಹ ಒಂದು ಬುದ್ಧಿಯನ್ನ ಕೊಡ್ತಾನೆ, ಶಾಶ್ವತವಾದ ಶಾಂತಿಯನ್ನು ಅವನು ಪಡಿತಾನೆ ಅವನ ಭಕ್ತಿಯನ್ನ ಮಾಡುವುದರಿಂದ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಮಾಂ ಹಿ ಪಾರ್ಥಂ ವ್ಯಪಾಶ್ರಿತ್ಯ ಯೇಪಿ ಸ್ಯು ಪಾಪಯೋನಯೋಃ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರ ತೇಪಿ ಯಾಂತಿ ಪರಾಂ ಗತಿಂ. ಹರೇ ಕೃಷ್ಣ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನ ಪಡೆಯಬಲ್ಲರು. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾರೇ ಇರಲಿ ಅವರು ಯಾವಾಗ ಭಗವಂತನ ಭಕ್ತಿಯನ್ನ ಮಾಡ್ತಾರೆ ಅವರು ಖಂಡಿತವಾಗಿಯೂ ಪರಮಗತಿಯನ್ನ ಪಡಿತಾರೆ ಅನ್ನುವ ಮಾತನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ ಹರೇ ಕೃಷ್ಣ ಓದಿ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಹರೇ ಕೃಷ್ಣ ಗುರುಜಿ. ಕೃಷ್ಣನನ್ನ ಪಡೆಯಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಅವನಲ್ಲಿ ನಮ್ಮ ಮನಸ್ಸನ್ನ ಇಡಬೇಕು. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನ ತೊಡಗಿತು ಬರುತ್ತೆ. ಅದು ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಪ್ರತಿನಿತ್ಯ ಜಪಿಸುವುದರಿಂದ ಖಂಡಿತವಾಗಿ ನಮಗೆ 24 ಗಂಟೆ ಕೃಷ್ಣನ ಧ್ಯಾನ ಇರತ್ತೆ. ನಾವು ಏನೇ ಅಂದ್ರೆ ಈ ಮಾಯೆಯ ಪ್ರಭಾವಕ್ಕೆ ಬಂದಾಗ್ಲೂ ಸಹಿತ ಕೃಷ್ಣನ ನಾಮಸ್ಮರಣೆಯಿಂದ ಅದೇನ್ ಮಾಡುತ್ತೆ, ನಮ್ಮನ್ನ ಅದು ಹೊರಗೆ ತರಲಿಕ್ಕೆ ಸಹಾಯ ಮಾಡುತ್ತೆ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನ ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು.
ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗನಾಗಿ ನಿಶ್ಚಯವಾಗಿ ನೀನು ನನ್ನಲ್ಲಿಗೆ ಬರುವೆ ಭಗವಂತ ಹೇಳ್ತಾ ಇದ್ದಾನೆ. ಅದರಿಂದ ಭಗವಂತನ ಕುರಿತಾಗಿ ಅವನಲ್ಲಿ ನಾವು ಮನಸ್ಸನ್ನ ಇಡಬೇಕು ಅನ್ನುವಂಥದ್ದು. ಇವತ್ತಿನ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಅತ್ಯಂತ ರಹಸ್ಯದಲ್ಲಿಯೇ ರಹಸ್ಯವಾದಂತಹ ಜ್ಞಾನವನ್ನ ಭಗವಂತ ಇಲ್ಲಿ ಕೊಡ್ತಾನೆ. ಆಮೇಲೆ ಹೇಗೆ ಅವನನ್ನ ಯಾವಾಗಲೂ ಕೀರ್ತನೆಯನ್ನ ಮಾಡ್ತಾ ಅವನು ಹೇಗೆ ತಟಸ್ಥನಾಗಿರ್ತಾನೆ ಮತ್ತು ಯಾರು ಅವನ ಭಕ್ತಿಯನ್ನ ಮಾಡ್ತಾರೆ, ಯಾರು ಅವನಲ್ಲಿ ಮನಸ್ಸನ್ನ ಇಡ್ತಾರೆ, ಅವರು ಅವನಿಗೆ ಗೆಳೆಯರಾಗ್ತಾರೆ. ಅವರಲ್ಲಿ ಅವನಿರ್ತಾನೆ, ಅವನಲ್ಲಿ ಅವರಿರ್ತಾರೆ. ಅದರಿಂದ ಯಾರು ಮಾಧುರ್ಯ ಅಂದ್ರೆ ಅವನ ಕುರಿತಾಗಿ ಯಾವಾಗಲೂ ಅವನನ್ನ ಧ್ಯಾನಿಸ್ತಾರೆ, ಅವರು ಖಂಡಿತವಾಗಿಯೂ ಅವರು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬರುವುದಿಲ್ಲ ಮತ್ತು ಅವನನ್ನ ಸೇರ್ತಾರೆ ಅನ್ನುವ ಮಾತನ್ನ ಅವನು ಹೇಳ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ನಾಳಿನ ಅಧ್ಯಾಯ ವಿಭೂತಿ ಯೋಗ. ಅವನ ಕೃಷ್ಣನ ಸಂಪತ್ತು, ಸಿರಿ ಸಂಪತ್ತುಗಳ ಬಗ್ಗೆ ತಿಳ್ಕೊಳ್ಳುವಂತಹದ್ದು. ಯಾಕೆ ಆವಾಗ ನಮಗೆ ಖಂಡಿತವಾಗಿ ಅರ್ಥ ಆಗುತ್ತೆ. ಯಾಕೆಂದ್ರೆ ಇಡೀ ವಿಶ್ವವೇ ಅವನಿಂದ ಆಗಿರುವಂತಹದ್ದು, ಎಲ್ಲ ಕಡೆಯೂ ಅವನಿದ್ದಾನೆ. ಪ್ರಹ್ಲಾದ ಹೇಳ್ತಾನಲ್ಲ, ನರಸಿಂಹ ಹಿರಣ್ಯಕಶಿಪು ಕೇಳಿದಾಗ ಇಲ್ಲಿದ್ದಾನ, ಅಲ್ಲಿದ್ದಾನೆ, ಎಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ನಾಳಿನ ಅಧ್ಯಾಯದಲ್ಲಿ ನಮ್ಗೆ ಅದು ಅರ್ಥವಾಗುತ್ತೆ. ಸೊ ಎಲ್ಲ ಕಡೆ ಅವನಿದ್ದಾನೆ ಅನ್ನುವಂಥದ್ದು. ಹರೇ ಕೃಷ್ಣ. ಸೊ ಎಲ್ಲರೂ ಅಟೆಂಡೆನ್ಸ್ ಹಾಕೊಳ್ಳಿ. ಮಾತಾಜಿ ಕೆಲವರು ನಂಬರ್ ಕೊಟ್ಟಿದ್ದಾರೆ, ಅವ್ರು ನೋಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅದೇ ಅಟೆಂಡೆನ್ಸ್ ತುಂಬಾ ಜನ ಹಾಕಿಲ್ಲ, ನಾನು ಹಾಕಿದ್ದೀನಿ ಪ್ರಭುಜಿ. ಯಾರ್ಯಾರು ಅಂತ? ಹೌದಾ? ಓಕೆ, ಎಲ್ಲರೂ ಹಾಕಿ ದಯವಿಟ್ಟು. ಕೆಲವರು ನಂಬರ್ ಕೊಟ್ಟಿದ್ದಾರೆ ಮಾತಾಜಿ, ಸ್ವಲ್ಪ ಅವ್ರದ್ದು ನೋಡ್ಬಿಡಿ. ಓಕೆ ಪ್ರಭುಜಿ. ಚಾಟಿಂದ ತಗೊಂಡಿದ್ದೀರಾ? ತಗೊಂಡಿದ್ದೀರಲ್ಲ? ಓಕೆ, ಧನ್ಯವಾದಗಳು. ಓಕೆ, ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು ಗುರುಜಿ. ಬೇರೆಯವರಿಗೆ ಓಕೆ, ಧನ್ಯವಾದಗಳು ಎಲ್ರಿಗೂ. ನಾವೀಗ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋಣ. ಜಯ ಶ್ರೀ ಕೃಷ್ಣ. ನಾವು ಎಲ್ಲ ತಿಳ್ಕೊಂಡಾಗ ಒಂದ್ಸಲ ಇನ್ಸ್ಪಿರೇಷನ್ ಬರುತ್ತೆ. ಆದ್ರೆ ಆ ಇನ್ಸ್ಪಿರೇಷನ್ ಸದಾ ಇರಬೇಕು ಅಂದ್ರೆ ನಾವು ಒಂದು ಲೈಫ್ ಸ್ಟೈಲ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಜೀವನ ಪ್ರತಿನಿತ್ಯ ನಾವು ಏನ್ ಮಾಡಬೇಕು ಅನ್ನೋದು ಭಗವಂತನ ಕುರಿತಾಗಿ ಅದು ಇರಬೇಕಾಗತ್ತೆ. ಅದರಲ್ಲಿ ಈ ಹರೇ ಕೃಷ್ಣ ಮಹಾಮಂತ್ರ ಒಂದು. ಈ ಹರೇ ಕೃಷ್ಣ ಮಹಾಮಂತ್ರ ಅತ್ಯಂತ ಪ್ರಬಲವಾದ ಮಂತ್ರ. ಇದು ನಮ್ಮನ್ನ ಖಂಡಿತವಾಗಿಯೂ ಅಂದರೆ ಪರಿಶುದ್ಧತೆಯ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಅದರಿಂದ ದಯವಿಟ್ಟು ಜಪಿಸಿ. ಇದೊಂದು ಆರ್ಡಿನರಿ ಏನೋ ಒಂದು ನಾರ್ಮಲ್ ಆಗಿ ಏನೋ ಒಂದು ಭಗವಂತನ ಹೆಸರು ತಗೊಳ್ಳುವಂತಹ ಮಂತ್ರ ಅಲ್ಲ. ಇದು ಖಂಡಿತವಾಗಿಯೂ ನಮಗೆ ಇದನ್ನ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತಹದ್ದು, ಭಗವಂತನ ಅವತಾರ. ಸೊ ರಾಧೆಯ ಅಂಶದಲ್ಲಿ ಬಂದಿರುವಂತಹ ಶ್ರೀಕೃಷ್ಣನ ಅವತಾರ ಅದು. ಅಂತಹ ಮಹಾತ್ಮರು ಕೊಟ್ಟಿರುವಂಥದ್ದು, ಭಗವಂತನೇ ಸ್ವತಃ ಕೊಟ್ಟಿರುವಂಥದ್ದು. ಇದು ಕಲಿ ಸಂತರಣ ಉಪನಿಷತ್ತಿನಲ್ಲಿಯೂ ಹೇಳಲಾಗಿದೆ. ಈ ಮಹಾಮಂತ್ರವನ್ನ ಜಪಿಸುವುದರಿಂದ 16 ಸಲ ಭಗವಂತನ ಹೆಸರು ಇರುತ್ತೆ. ಇದು ಆರ್ಡಿನರಿ ಮಂತ್ರ ಅಲ್ಲ. ಏನಾದ್ರೂ ನೀವು ಆ ಥರ ಗ್ರಹಿಸ್ಕೊಂಡು ಮಾಡಿದ್ರೆ ಈಗ ನಿಮಗೆ ಸಿಕ್ಕಿದೆ, ಇದನ್ನ ಖಂಡಿತವಾಗಿಯೂ ನಿಮಗೆ ಅದು ಜೀವನದಲ್ಲಿ ಸಹಾಯ ಖಂಡಿತ ಮಾಡುತ್ತೆ. ಎಲ್ಲಾದ್ರೂ ನಿಮ್ಮನ್ನ ರಕ್ಷಣೆ ಮಾಡುತ್ತೆ, ಖಂಡಿತವಾಗಿಯೂ ರಕ್ಷಣೆ ಮಾಡುತ್ತೆ. ಅದರಲ್ಲಿ ಯಾವುದೇ ಡೌಟ್ ಬೇಡ. ಅದರಿಂದ ದಯವಿಟ್ಟು ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದನ್ನ ನಿಲ್ಲಿಸಬೇಡಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ,
हरे राम 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 हरे कृष्ण कृष्ण हरे राम राम हरे कृष्ण कृष्ण हरे राम हरे 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 कृष्ण हरे कृष्ण हरे राम हरे कृष्ण हरे कृष्ण हरे राम कृष्ण कृष्ण हरे राम हरे कृष्ण हरे कृष्ण हरे राम हरे कृष्ण कृष्ण हरे कृष्ण हरे कृष्ण हरे कृष्ण 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 हरे हरे कृष्ण कृष्ण हरे कृष्ण हरे राम हरे कृष्ण हरे कृष्ण कृष्ण हरे कृष्ण हरे कृष्ण 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 हरे कृष्ण ಧನ್ಯವಾದಗಳು ಶ್ರೀಲಕ್ಷ್ಮಿ ಮಾತಾಜಿ ನೀವು ನನ್ನ ನಂಬರ್ ಇದ್ರೆ ಮೆಸೇಜ್ ಮಾಡಿ ಗ್ರೂಪಲ್ಲಿ ಇದೆಯಲ್ಲ ನಿಮಗೆ ಇಲ್ಲ ಜ್ಯೋತಿ ಮಾತಾಜಿ ಅವರಿಗೆ ಮೆಸೇಜ್ ಮಾಡಿ ಖಂಡಿತವಾಗಿಯೂ ನಿಮ್ಗೆ ಸಹಾಯ ಮಾಡ್ತಾರೆ ಪ್ರಶ್ನೆ ಪತ್ರಿಕೆ ಓಪನ್ ಮಾಡಲು ಗೊತ್ತಾಗುತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ಇಲ್ಲ ನನಗೆ ಮೆಸೇಜ್ ಮಾಡಿ ಇಲ್ಲ ಅವರಿಗೆ ಮೆಸೇಜ್ ಮಾಡಿ ನಾವು ನಿಮಗೆ ಸಹಾಯ ಮಾಡ್ತೀವಿ ಓಕೆ ಓಕೆ ಹರೇ ಕೃಷ್ಣ ಧನ್ಯವಾದಗಳು ಇಲ್ಲ ಮಾತಾಜಿಗೆ ಮೆಸೇಜ್ ಮಾಡಿದ್ರೆ वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः भगवद्गीता ग्रंथराज के जयवागली श्रीला प्रभुपाद के जयवागली अनंत कोटि वैष्णव वृंद के जयवागली ಎಲ್ಲ ಭಕ್ತರಿಗೆ ಓಕೆ ಅಟೆಂಡೆನ್ಸ್ ಓಕೆ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಅಲ್ಲಿ ನಡೆದಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ ಧನ್ಯವಾದಗಳು ಎಲ್ರಿಗೂ ನಾಳೆ ಮತ್ತೆ ಭೇಟಿಯಾಗೋಣ ಶುಭರಾತ್ರಿ